ಹರೇ ಕೃಷ್ಣ. ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾತಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा गोविंद की जय, श्री श्री गौरी निताय की जय, श्रील प्रभुपाद की जय. हरे कृष्ण. ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು 12ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. 12ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತಾನೆ, ಯಾರು ಪರಿಪೂರ್ಣರು, ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರ ಅಥವಾ ಸಾಕಾರ ರೂಪವನ್ನು ಪೂಜಿಸುವವರ ಅಂತ ಹೇಳಿ. ಅದಕ್ಕೆ ಭಗವಂತ ಹೇಳ್ತಾನೆ, ಸಾಕಾರ ರೂಪದಲ್ಲಿ ಪೂಜೆ ಮಾಡಿ ಅಂತ ಹೇಳಿ. ನಂತರ ಸಾಧನ ಭಕ್ತಿಯಿಂದ ಹೇಗೆ ತನ್ನನ್ನು ತಲುಪಬಹುದು ಅಂತ ಭಗವಂತ ತಿಳಿಸ್ತಾನೆ. ಸಾಧನ ಭಕ್ತಿ ಆಗುದಿಲ್ಲ ಅಂತ ಹೇಳಿದ್ರೆ ನೀನು ನನಗಾಗಿ ಕೆಲಸ ಮಾಡಿ ಕೂಡ ನೀನು ಭಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು, ಲಕ್ಷ್ಮೀ ಸೇವೆ ಕೂಡ ಮಾಡಬಹುದು ಅಂತ ಹೇಳಿ ವಿಧ ವಿಧವಾದ ದಾರಿಯನ್ನು ಹೇಳ್ತಾನೆ. ಅನನ್ಯ ಭಕ್ತಿ, ಸಾಧನ ಭಕ್ತಿ, ನಿಷ್ಕಾಮ ಕರ್ಮಯೋಗ, ಸಕಾಮ ಕರ್ಮಯೋಗ, ಕರ್ಮ ಫಲತ್ಯಾಗ, ನಂತರ ಧ್ಯಾನ, ಜ್ಞಾನ ಬಗ್ಗೆ ತಿಳಿಸಿಕೊಡ್ತಾನೆ. ಭಕ್ತಿ ಸೇವೆ ತುಂಬಾ ಮುಖ್ಯವಾದದ್ದು ಅಂತ ನೋಡಿದ್ವಿ. ಹದಿಮೂರನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಇಲ್ಲಿ ಮೊದಲನೆಯ ಒಂದು ಶ್ಲೋಕದಲ್ಲಿ ನೋಡ್ಬೋದು ಅರ್ಜುನನ 6 ಪ್ರಶ್ನೆಗಳು. 2ರಿಂದ 7ನೇ ಶ್ಲೋಕದಲ್ಲಿ ಕೃಷ್ಣನು ಕ್ಷೇತ್ರ ಕ್ಷೇತ್ರಜ್ಞ ಮತ್ತು ಜ್ಞಾನವನ್ನು ವಿವರಿಸ್ತಾನೆ. ಜ್ಞಾನವನ್ನು ಸಂಪಾದಿಸುವ ಪ್ರಕ್ರಿಯೆ 8ರಿಂದ 12ನೇ ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕಗಳು. ಜ್ಞೇಯಂ ಜ್ಞಾನದ ಗುರಿ 13ರಿಂದ 19ನೇ ಶ್ಲೋಕ. ಪ್ರಕೃತಿ, ಪುರುಷ ಮತ್ತು ಅವರ ಸಂಬಂಧ 20ರಿಂದ 26ನೇ ಶ್ಲೋಕ. ಜ್ಞಾನ ಚಕ್ಷು, ಜ್ಞಾನದ ದೃಷ್ಟಿ 27ರಿಂದ 35ನೇ ಶ್ಲೋಕ. ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತಿಯು ಶ್ರೇಷ್ಠ ಎಂದು ತಿಳಿಯುತ್ತೇವೆ. ಹಾಗಾದರೆ ಕೊನೆಯ 6 ಅಧ್ಯಾಯಗಳಲ್ಲಿ ಜ್ಞಾನವನ್ನು ಏಕೆ ಪ್ರಸ್ತುತಪಡಿಸಲಾಗಿದೆ? ಕೊನೆಯ 6 ಅಧ್ಯಾಯಗಳಲ್ಲಿ ಜ್ಞಾನವನ್ನು ಏಕೆ ಪ್ರಸ್ತುತಪಡಿಸಲಾಗಿದೆ? ಇದನ್ನು ನೀವು ಉತ್ತರವನ್ನು ಜೂಮ್ ಚಾಟ್ ಅಲ್ಲಿ ಹಾಕ್ಬಹುದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ವಾಸ್ತವದಲ್ಲಿ ಸಂಪೂರ್ಣ ಭಗವದ್ಗೀತೆಯು ಭಕ್ತಿಯಾಗಿದೆ. ಮೊದಲನೆಯ 6 ಅಧ್ಯಾಯಗಳು ಕಾರ್ಯದ ಮೂಲಕ ಭಕ್ತಿಯನ್ನು ಸಾಧಿಸುವುದು ಹೇಗೆ ಎಂದು ಚರ್ಚಿಸುತ್ತದೆ. ಅಂದ್ರೆ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ, ಕಾರ್ಯದ ಮೂಲಕ ಭಕ್ತಿಯನ್ನು ಸಾಧಿಸುವುದು ಹೇಗೆ ಅಂತ ತಿಳಿಸಲಾಗ್ತದೆ. ಜ್ಞಾನದ ಮೂಲಕ ಭಕ್ತಿಯನ್ನು ಸಾಧಿಸುವುದು ಹೇಗೆ ಎಂಬುದನ್ನು ಕೊನೆಯ 6 ಅಧ್ಯಾಯಗಳು ವಿವರಿಸುತ್ತವೆ. ಮತ್ತು ಮಧ್ಯದ 6 ಅಧ್ಯಾಯಗಳು, ಕೊನೆಯ 6 ಅಧ್ಯಾಯಗಳು ಅಂತ ಹೇಳಿದ್ರೆ 13ರಿಂದ 18ನೇ ಅಧ್ಯಾಯ, ಇದು ಜ್ಞಾನದ ಬಗ್ಗೆ ತಿಳಿಸುತ್ತೆ. ಮಧ್ಯದ 6 ಅಧ್ಯಾಯಗಳು ಅಂತ ಹೇಳಿದ್ರೆ 7ರಿಂದ 12ನೇ ಅಧ್ಯಾಯ, ಇದು ಅಧ್ಯಾಯಗಳು ನೇರವಾಗಿ ಭಕ್ತಿಯ ಬಗ್ಗೆಯೇ ಚರ್ಚಿಸುತ್ತವೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಹುಟ್ಟು ಮತ್ತು ಮರಣದಿಂದ ಹೇಗೆ ವೈಯಕ್ತಿಕವಾಗಿ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸ್ತಾನೆ. ಈ ಒಂದು ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಹೇಗೆ ಬಿಡುಗಡೆ ಮಾಡ್ಬೋದು ಅಂತೇಳಿ ಭಗವಂತ ತಿಳಿಸ್ತಾನೆ. ಯಾವುದೆಲ್ಲ ಮುಖಾಂತರ? ಅನನ್ಯ ಭಕ್ತಿ, ಸಾಧನಾ ಭಕ್ತಿ, ಕರ್ಮ ಫಲ ತ್ಯಾಗ, ನಿಷ್ಕಾಮ ಕರ್ಮ ಯೋಗ, ಸಕಾಮ ಕರ್ಮ ಯೋಗ, ಈ ರೀತಿಯಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ನಿನಗೆ ಯಾವ್ದು ಸಾಧ್ಯ ಅದನ್ನು ಮಾಡು, ಅದು ಆಗೋದಿಲ್ಲ ಅಂದ್ರೆ ಮಾಡು ಅಂತ ಹೇಳಿ.
ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಐಹಿಕ ಪ್ರಪಂಚದಿಂದ ಹೊರಬರಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತದೆ. ಅಂದ್ರೆ ಈ ಜ್ಞಾನ ಯೋಗವನ್ನು ಇಲ್ಲಿ ವಿವರಿಸಿರುವಂತದ್ದು ನಮ್ಗೆ ಜ್ಞಾನವನ್ನು ಪಡೆದು ಭಕ್ತಿಯನ್ನು ಮಾಡೋದು ಹೇಗೆ ಅಂತ ತಿಳಿಸಲಾಗ್ತದೆ. ಮಾಯೆಯಿಂದ ನಮ್ಮ ವೈರಾಗ್ಯಕ್ಕೆ ಮತ್ತು ಕೃಷ್ಣನೊಂದಿಗಿನ ನಮ್ಮ ಬಾಂಧವ್ಯಕ್ಕೆ ಜ್ಞಾನವೂ ಸಹಾಯ ಮಾಡ್ತದೆ. ಮಾಯೆ, ನಾವು ಈ ಪ್ರಪಂಚದಲ್ಲಿಯೇ ಈ ಪ್ರಾಪಂಚಿಕವಾದ ವಿಷಯದಲ್ಲಿಯೇ ನಾವು ಮುಳುಗಿ ಹೋಗಿದ್ರೆ ಅದಕ್ಕೆ ಮಾಯೆ ಅಂತ ಹೇಳಲಾಗ್ತದೆ. ಸೊ ಆ ಮಾಯೆಯಿಂದ ನಮ್ಗೆ ವೈರಾಗ್ಯ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಕೃಷ್ಣನೊಂದಿಗಿನ ನಮ್ಮ ಸಂಬಂಧವನ್ನು ಗಟ್ಟಿ ಮಾಡುವಂಥದ್ದು. ಅದು ಹೇಗೆ ಸಾಧ್ಯ? ಈ ಜ್ಞಾನದ ಸಹಾಯದಿಂದ ಮಾತ್ರ ಸಾಧ್ಯವಾಗ್ತದೆ. ಆದ್ರಿಂದ ನಾವು ಭಕ್ತಿಯನ್ನು ಸಾಧಿಸಲು ಜ್ಞಾನವನ್ನು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಭಾಗವಾಗ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ನಿಮ್ಗೆ ಒಬ್ರು ಚೆಕ್ ಕೊಡ್ತಾರೆ, ಅದರಲ್ಲಿ ಒಂದು 5 0 ಹಾಕಿ ಕೊಟ್ರೆ ಅದು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ ಆ ಚೆಕ್. ಅದೇ ಆ 0 ಮುಂದೆ 1 ಸೇರಿಸಿದಾಗ ಅದು 1 ಲಕ್ಷ ಆಗ್ತದೆ, ಆಗ ಉಪಯೋಗಕ್ಕೆ ಬರ್ತದೆ. ಅದೇ ರೀತಿ ಎಷ್ಟೇ ಜ್ಞಾನ ಇದ್ರೂ ಕೂಡ ಅಲ್ಲಿ ಭಕ್ತಿಯನ್ನು, ಕೃಷ್ಣನನ್ನು ಆಡ್ ಮಾಡಿದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರುವಂತದ್ದು. ಅಂದ್ರೆ ಕೃಷ್ಣನನ್ನು ಆಡ್ ಮಾಡಿದ್ರೆ ಮಾತ್ರ ನಾವು ಅವನ ಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಶ್ರೀಲ ಪ್ರಭುಪಾದ ಕಿ ಜೈ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತತ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಸೊ ಇಲ್ಲಿ ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಪ್ರಕೃತಿ ಅಂದ್ರೇನು, ಪುರುಷ ಅಂದ್ರೆ ಯಾರು, ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಜ್ಞಾನ ಅಂದ್ರೇನು, ಜ್ಞಾನದ ಗುರಿ ಏನು, ಇದೆಲ್ಲವನ್ನು ನಾನು ತಿಳಿದುಕೊಳ್ಳಲು ಬಯಸ್ತೇನೆ ಅಂತಾರೆ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಈ ದೇಹ, ಇದನ್ನು ಕ್ಷೇತ್ರ, ಯಾರು ಈ ದೇಹವನ್ನು ತಿಳಿದಿರ್ತಾರೆ ಅವರನ್ನು ಕ್ಷೇತ್ರಜ್ಞ ಅಂತ ಹೇಳುವಂಥದ್ದು. ಈ ಆತ್ಮ ಮತ್ತು ಪರಮಾತ್ಮ ಇದು ಕ್ಷೇತ್ರಜ್ಞ. ಇದರ ಬಗ್ಗೆ ನಾವು ಈಗ ವಿವರವಾಗಿ ನೋಡೋಣ. ಇಲ್ಲಿ ಅರ್ಜುನನ ಪ್ರಶ್ನೆ ಬಂದು ಪ್ರಕೃತಿ. ಪ್ರಕೃತಿ ಅಂತ ಹೇಳಿದ್ರೆ ನಮ್ಮ ಈ ಸುತ್ತಮುತ್ತಲಿರುವ ನೇಚರ್. ಭೌತಿಕ ಪ್ರಕೃತಿ. ನಂತರ ಈ ಐಹಿಕ ಪ್ರಕೃತಿ ಅಂತ ಭಗವಂತ ಉತ್ತರ ಕೊಡ್ತಾನೆ. ಪುರುಷ ಪ್ರಕೃತಿಯನ್ನು ಆನಂದಿಸುವವನು. ಇಲ್ಲಿ ಭೋಕ್ತಾರ ಅಂತ ಹೇಳಿದ್ರೆ ಕೃಷ್ಣ, ಪ್ರಕೃತಿಯನ್ನು ಆನಂದಿಸುವವನು ಭೋಕ್ತಾರ, ನಾವು ಅಲ್ಲ. ಯಾಕಂತ ಹೇಳಿದ್ರೆ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದಿರುವಂತದ್ದು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಆನಂದ ಪಡೋದಕ್ಕೋಸ್ಕರ ಅಲ್ಲ. ಈ ಪ್ರಕೃತಿಯನ್ನು ಯುಟಿಲೈಸ್ ಮಾಡಿ ಉಪಯೋಗಿಸಿ ನಾವು ಅದರ ಮೇಲೆ ದಬ್ಬಾಳಿಕೆ ಮಾಡ್ತೇವೆ. ಆದ್ರೆ ನಾವು ಇಲ್ಲಿ ಬಂದಿರುವಂತದ್ದು ಪ್ರಕೃತಿ ಜೊತೆಗೆ ಸಹಕಾರ ಮನೋಭಾವದಿಂದ ಇದ್ದು ಇಲ್ಲಿ ನಾವು ಹೇಗೆ ಭಕ್ತಿ ಸೇವೆಯನ್ನು ಮಾಡುದು ಅಂತ ತಿಳಿದು ಅಲ್ಲಿ ಗೋಲೋಕದಲ್ಲಿ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ. ಇದನ್ನ ಉದಾಹರಣೆಯಾಗಿ ನೋಡೋದಾದ್ರೆ, ಈಗ ನಾವಿಲ್ಲಿ ಬಂದಿರುವಂತದ್ದು ನಮ್ಮ ರಿಫಾರ್ಮೇಶನ್ಗಾಗಿ. ಈಗ ಯಾರನ್ನಾದ್ರೂ ಜೈಲಿಗೆ ಹಾಕಿದ್ರೆ ಅವನ ಸಜೆ ಮುಗಿದ ನಂತರ, ಅವನಂದ್ರೆ ಜೈಲಲ್ಲಿ ಸಂತೋಷವಾಗಿರೋದಿಲ್ಲ, ಅವನ ಶಿಕ್ಷೆ ಎಲ್ಲ ಮುಗಿದ ನಂತರ ಅವನೇನಾಗ್ತಾನೆ, ಮತ್ತೆ ಮನೆಗೆ ಬರ್ತಾನೆ, ಮನೆಗೆ ಅಲ್ಲೇ ಇರೋದಿಲ್ಲ. ಅಂದ್ರೆ ಅವನು ಒಳ್ಳೆ ನಾಗರಿಕನಾಗ್ತಾನೆ. ಅದೇ ರೀತಿ ಈ ಪ್ರಕೃತಿ ಇರುವಂತದ್ದು ನಮಗೆ ನಮ್ಮ ಒಂದು ಎಂಜಾಯ್ಮೆಂಟ್ಗೆ ಅಲ್ಲ. ಪ್ರಕೃತಿಯ ಯಜಮಾನ ಕೃಷ್ಣ ಅಂತ ಹೇಳಿ ನಾವು ಇಲ್ಲಿ ತಿಳಿಯುವಂಥದ್ದು. ಈ ಜೀವಿಯು ಐಹಿಕ ಪ್ರಕೃತಿ ಮೇಲೆ ಯಜಮಾನಿಕೆ ನಡೆಸಲು ಎಷ್ಟರ ಮಟ್ಟಿಗೆ ಸಾಧ್ಯವಾಗ್ತದೆ ಅಷ್ಟರ ಮಟ್ಟಿಗೆ ಅವನಿಗೆ ಆ ದೇಹ ಸಿಗ್ತದೆ ಅಂತ ಹೇಳಲಾಗ್ತದೆ. ನಂತರ ಕ್ಷೇತ್ರ ಅಂದ್ರೆ ಶರೀರ, ದೇಹ.
ಅದನ್ನ ಹೇಗೆ ತಿಳಿಯೋದು ಅಂತ ಹೇಳಿದ್ರೆ, ಈಗ ನಾವು ಇಲ್ಲಿ ಪ್ರಭುಪಾದರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಪ್ರಭುಪಾದರು 75ರಲ್ಲಿ ಅವರು ಅಮೆರಿಕದಿಂದ ಭಾರತಕ್ಕೆ ಬರ್ತಾರೆ, ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ. ಅವಾಗ ಅಲ್ಲಿ ಅಮೆರಿಕದಿಂದ ಮಹಿಳೆಯರು ಕೂಡ ಬಂದಿರ್ತಾರೆ, ಭಕ್ತರು. ಪ್ರಭುಪಾದರು ಏನ್ ಮಾಡ್ತಾರೆ, ಇಲ್ಲಿ ಜೈಪುರಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದಾಗ ಅವರು ಆ ಮಹಿಳೆಯರ ಕೈಯಲ್ಲಿ ಈ ಶ್ಲೋಕಗಳನ್ನು ಹೇಳಿಸುವಂಥದ್ದು. ಇದರಿಂದಾಗಿ ಭಾರತದಿಂದ ಸೋ ಕಾಲ್ಡ್ ಆಧ್ಯಾತ್ಮಿಕವಾದಿಗಳೆಲ್ಲ ಬಂದಿರ್ತಾರೆ, ಆಧ್ಯಾತ್ಮಿಕ ಸಂಸ್ಥೆಯವರು. ಅವರು ಪ್ರಭುಪಾದರಿಗೆ ಹೇಳ್ತಾರೆ, ನೀವು ಸ್ತ್ರೀಯರಿಗೆ ಆಧ್ಯಾತ್ಮಿಕ ಕೊಟ್ಟಿದ್ದೀರಿ, ಅವರಿಗೆ ಕೊಡ್ಲಿಕ್ಕಿಲ್ಲ. ಮತ್ತೆ ನೀವು ವಿದೇಶಿಯರಿಗೆ ಇದನ್ನು ಕೊಟ್ಟಿದ್ದೀರಿ, ಇವರು ಅಮೆರಿಕನ್ಸ್, ಅವರಿಗೆ ಕೊಡ್ಲಿಕ್ಕಿಲ್ಲ. ಇದು ಭಾರತೀಯರಿಗೆ, ಪುರುಷರಿಗೆ ಅಂತ ಹೇಳ್ತಾರೆ. ಅವಾಗ ಪ್ರಭುಪಾದರು ಹೇಳ್ತಾರೆ, ನಾನು ಭಾರತೀಯ, ನಾನು ಅಮೆರಿಕನ್, ನಾನು ಸ್ತ್ರೀ, ನಾನು ಪುರುಷ, ಇದೆಲ್ಲವೂ ಕೂಡ ದೇಹದ ಭಾವನೆ, ಆತ್ಮಕ್ಕೆ ಯಾವುದೇ ಭಾವನೆ ಇಲ್ಲ. ಪುರುಷ ಒಬ್ಬನೇ ಕೃಷ್ಣ. ಯಾಕೆಂತ ಹೇಳಿದ್ರೆ ದೇಹದ ಭಾವನೆಯಲ್ಲಿ ನಾವೀಗ ಸ್ತ್ರೀ ಪುರುಷರಾಗಿರ್ಬೋದು, ಈ ಲೈಫಲ್ಲಿ ಸ್ತ್ರೀ ಆಗಿರ್ಬೋದು, ನೆಕ್ಸ್ಟ್ ಲೈಫಲ್ಲಿ ಪುರುಷ ಆಗ್ಬೋದು. ಆತ್ಮಕ್ಕೆ ಯಾವುದೇ ಒಂದು ಇದಿಲ್ಲ ಅಂತ ಹೇಳಿದ್ರೆ, ನಮ್ಮ ಕರ್ಮಾನುಸಾರ ನಮಗೆ ಈ ದೇಹವು ಸಿಕ್ಕುವಂಥದ್ದು. ಹಾಗಾಗಿ ನಾವಿಲ್ಲಿ ತಿಳಿಬೇಕಾಗಿರುವಂಥದ್ದು, ಪುರುಷ ಪದದ ಅರ್ಥ ಅಂದ್ರೆ ಎಂಜಾಯರ್ ಯಾರು? ಕೃಷ್ಣ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಸೊ ಭೋಕ್ತಾರ ಕೃಷ್ಣ. ನಾವು ಕೃಷ್ಣನ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥದ್ದು. ನಾವೇನು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇವೆ, ಆ ಒಂದು ಈ ಒಂದು ಭಗವದ್ಗೀತೆ ಭಾಗವತಂ ಕ್ಲಾಸ್ ಅನ್ನು ಕೇಳ್ತೇವೆ, ಪ್ರಭುಪಾದರ ಪುಸ್ತಕವನ್ನು ಓದ್ತೇವೆ, ಭಗವದ್ಗೀತೆ ಭಾಗವತಂ, ಟೆಂಪಲ್ಗೆ ಹೋಗ್ತೇವೆ, ಅಲ್ಲಿ ಸೇವೆ ಮಾಡ್ತೇವೆ. ಇದೆಲ್ಲವೂ ಕೂಡ ನಾವು ಭಗವಂತನ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥದ್ದು. ಅದು ನಮಗೆ ನಿಜವಾದ ಸಂತೋಷ ಕೊಡುವಂಥದ್ದು. ಇನ್ನು ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂತ ಹೇಳಿದ್ರೆ ದೇಹವನ್ನು ತಿಳಿದವನು, ಆತ್ಮ ಪರಮಾತ್ಮ ಎಲ್ಲಾ ದೇಹಗಳನ್ನು ತಿಳಿದಿರುವವನು. ಇಲ್ಲಿ ಕ್ಷೇತ್ರಜ್ಞ ಅಂತ ಹೇಳಿದ್ರೆ, ಈಗ ನಮ್ಮ ಹೃದಯದಲ್ಲಿ ಆತ್ಮ ಪರಮಾತ್ಮ, ಆತ್ಮ ಅಂತ ನಮ್ಮ ಕೂದಲಿನ ಒಂದು ತುದಿಯನ್ನು 10,000 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಆತ್ಮ ಆದ್ರೆ, ದೊಡ್ಡ ಕ್ಷೇತ್ರಜ್ಞ ಯಾರು? ಪರಮಾತ್ಮ. 9 ಇಂಚಸ್ ಇರ್ತಾನೆ, 9 ಇಂಚಸ್ ಗಾತ್ರ ಅಂತ ಹೇಳಲಾಗ್ತದೆ. ಸೊ ಆತ್ಮನು ತನ್ನ ದೇಹದ ವೀಕ್ಷಕನಾಗಿರ್ತಾನೆ, ಪರಮಾತ್ಮ ಎಲ್ಲಾ ದೇಹದ ವೀಕ್ಷಕನಾಗಿರ್ತಾನೆ. ಇನ್ನು ಜ್ಞಾನಂ ಅಂತ ಹೇಳಿದ್ರೆ, ಜ್ಞಾನ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಕೊಳ್ಳೋದು. ಕ್ಷೇತ್ರ ಅಂದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಪರಮಾತ್ಮ, ಇದನ್ನು ಅರ್ಥ ಮಾಡಿಕೊಳ್ಳೋದು ಜ್ಞಾನ. ಜ್ಞೇಯಂ ಅಂತ ಹೇಳಿದ್ರೆ ಜ್ಞಾನದ ಗುರಿ ಪರಮಾತ್ಮ. ಸೊ ಜ್ಞಾನದ ಗುರಿ ಏನಾಗಿರ್ತದೆ? ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮ ಇಬ್ಬರು ಕ್ಷೇತ್ರಜ್ಞ ಅಥವಾ ದೇಹವನ್ನು ತಿಳಿದಿರುವವರು. ಹಾಗಾದರೆ ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಉತ್ತರವನ್ನು ಚಾಟ್ ನಲ್ಲಿ ಹಾಕಬಹುದು. ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವೇನು? ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋನಾ ಬಹುನಾಂ ವಿದದಾತಿ ಕಾಮಾನ್. ಹೇಳಿದ್ರೆ ನಾವು ನಿತ್ಯ, ಭಗವಂತನ ನಿತ್ಯ. ಚೇತನ. ಇಲ್ಲಿ ವ್ಯತ್ಯಾಸ ಏನಂತ ಹೇಳಿದ್ರೆ, ನಾವು ಅಣು ಆದ್ರೆ ಭಗವಂತ ವಿಭು. ಹೇಗೆ ಈಗ ಸಮುದ್ರದಿಂದ ನಾವು ಒಂದು ಹನಿ ನೀರನ್ನು ತಗೊಂಡು ಬಂದು ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡಿದಾಗ ಅದು ಗುಣಾತ್ಮಕವಾಗಿ ಒಂದೇ ಇರುತ್ತೆ, ಕ್ವಾಲಿಟಿಯಲ್ಲಿ ಒಂದೇ, ಆದ್ರೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಇರುತ್ತೆ, ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ. ಅದೇ ರೀತಿ ಸೊ ಆತ್ಮನು ಉತ್ತರವನ್ನು ನೀಡಿದ್ದಾರೆ. ನಾಗೇಶ್ ಅವರು ಭಗವಂತ ಮತ್ತು ಭಕ್ತ ಅಂತ ಹೇಳಿದ್ದಾರೆ. ನೀತಾ ಅವರು ಆತ್ಮ ಇಸ್ ಸೋಲ್, ಪರಮಾತ್ಮ ಇಸ್ ಲಿಮಿಟ್ಲೆಸ್. ಓಕೆ. ಆತ್ಮ ಅಂದ್ರೆ ನಾವು, ಪರಮಾತ್ಮ ಅಂದ್ರೆ ಕೃಷ್ಣ ಚೈತನ್ಯ ಅವರು. ಕವಿತಾ ಅವರು ಸೋಲ್ ಕೆನಾಟ್ ಬಿ ಒನ್ ಬಾಡಿ.
cannot be, oh sorry, soul connected to one body, Paramatma connection to universe. Okay. ಜಯಶ್ರೀ ಅವರು ಎಲ್ಲರ ಆತ್ಮ ನೋಡುವವನು ಪರಮಾತ್ಮ, ಆತ್ಮ ಇನ್ ಈಚ್ ಕ್ರಿಯೇಚರ್, ಪರಮಾತ್ಮ ಇಸ್ ಇನ್ ಆಲ್ ಕ್ರಿಯೇಚರ್ಸ್. ಜ್ಯೋತಿಯವರು. ರಾಣಿಯವರು ಆತ್ಮ ಒಂದು ದೇಹ, ಪರಮಾತ್ಮ ಹಲವು ದೇಹ. ಆತ್ಮ ಒಂದು ದೇಹದಲ್ಲಿ ಇರುತ್ತದೆ, ಪರಮಾತ್ಮ ಎಲ್ಲರ ದೇಹದಲ್ಲಿ ಇರ್ತಾರೆ. ಓಕೆ, ಉತ್ತರಿಸಿದವರಿಗೆ ಧನ್ಯವಾದಗಳು. ಹಾಗಾಗಿ ಇಲ್ಲಿ ಆತ್ಮ ತನ್ನ ದೇಹದ ವೀಕ್ಷಕನಾಗಿರ್ತಾನೆ, ಪರಮಾತ್ಮ ಎಲ್ಲರ ಬಗ್ಗೆ ತಿಳಿದಿರ್ತಾನೆ, ಎಲ್ಲಾ ದೇಹದ ವೀಕ್ಷಕನಾಗಿರ್ತಾನೆ. ಹೌದು, ಆತ್ಮ ತನ್ನ ಶರೀರವನ್ನು ಮಾತ್ರ ನೋಡ್ತಾ ಇರ್ತಾನೆ. ಜಯಶ್ರೀ ಅವರು. ಓಕೆ, ನಾವು ಈಗ ನೋಡೋಣ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ, ಕ್ಷೇತ್ರ ಕ್ಷೇತ್ರಜ್ಞಯೋ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಭರತವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಇಲ್ಲಿ ಆತ್ಮ ಪರಮಾತ್ಮ ಎಲ್ಲಾ ದೇಹಗಳಲ್ಲಿ ಇದ್ದಾರೆ. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾನೆ? ಅವನಿಗೆ ಅದು ಇದನ್ನು ಅರ್ಥ ಮಾಡಿಕೊಳ್ಳೋದೇ ಜ್ಞಾನ. ಸೊ ಇದನ್ನ ಇನ್ನು ವಿವರವಾಗಿ ನಾವು ಇಲ್ಲಿ ನೋಡ್ಬೋದು. ಪ್ರಜ್ಞೆಯ ವಿವಿಧ ಹಂತಗಳು ಯಾವುವು? ಪ್ರಜ್ಞೆಯ ವಿವಿಧ ಹಂತಗಳು ಯಾವುದು? ಇಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡ ಪ್ರಜ್ಞೆಗೆ ತೂರ್ಯ ಅಂತ ಹೇಳಲಾಗ್ತದೆ. ಎಲ್ಲಿಯೂ ನೆಲೆಗೊಳ್ಳದ ಪ್ರಜ್ಞೆ ಸುಷುಪ್ತಿ. ಸೂಕ್ಷ್ಮ ವಸ್ತುಗಳ ತನಕ ನೆಲೆಗೊಂಡಿರುವ ಪ್ರಜ್ಞೆ ಸ್ವಪ್ನ ಅಂತ ಹೇಳಿದ್ರೆ, ಈಗ ನಾವು ಮಲಗಿದ ಮೇಲೂ ಕೂಡ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅಂದ್ರೆ ಆತ್ಮಕ್ಕೆ ನಿದ್ದೆ ಬೇಡ, ಮನಸ್ಸು ಎಲ್ಲೆಲ್ಲಿಗೂ ಹೋಗ್ತಾ ಇರುತ್ತೆ ಅಂತ ಹೇಳಲಾಗ್ತದೆ. ನಮ್ಮ ಪ್ರಜ್ಞೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡ ಪ್ರಜ್ಞೆ ಆಗ್ಬೇಕು, ತೂರ್ಯ. ಮತ್ತೆ ಇಲ್ಲಿ ಸ್ಥೂಲ ದೇಹದಲ್ಲಿಯೇ ನೆಲೆಗೊಂಡಿರುವ ಪ್ರಜ್ಞೆ ಜಾಗೃತಿ. ಸ್ಥೂಲ ಶರೀರ ಈ ಪಂಚಮ ಅಬುಧಗಳಿಂದ ಆಗಿರುವಂತದ್ದು. ಸೂಕ್ಷ್ಮ ಶರೀರ ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡ ಪ್ರಜ್ಞೆ ತೂರ್ಯ. ನಮ್ಮ ಪ್ರಜ್ಞೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡ ಪ್ರಜ್ಞೆ ಆಗಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಇದೊಂದು ಲ್ಯಾಂಡ್ ಇದೆ, ಇದಕ್ಕೆ ಬೇಲಿ ಹಾಕಲಾಗಿದೆ. ಸೊ ಇಲ್ಲಿ ಇವನು ಅವನಿಗೆ ಎಷ್ಟು ಸಂಬಂಧಪಟ್ಟ ಒಂದು ಲ್ಯಾಂಡ್ ಅನ್ನಷ್ಟೇ ನೋಡಿಕೊಳ್ಳೋದಕ್ಕಾಗುತ್ತೆ. ಆದ್ರೆ ಪರಮಾತ್ಮ ಎಲ್ಲವನ್ನು ಗಮನಿಸ್ತಾ ಇರ್ತಾನೆ. ಎಲ್ಲವನ್ನು ನೋಡ್ಲಿಕ್ಕಾಗ್ತದೆ ಪರಮಾತ್ಮನಿಗೆ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಇಲ್ಲಿ ಕಲಿಯುಗದಲ್ಲಿ ಏನಾಗುತ್ತೆ, ತುಂಬಾ ಆಧ್ಯಾತ್ಮಿಕ ಸಂಸ್ಥೆಗಳಿದೆ. ಸೊ ತುಂಬಾ ಗುರುಗಳಿದ್ದಾರೆ. ಅವ್ರು ಯಾರು ಕೂಡ ಗುರು ಪರಂಪರೆಯಲ್ಲಿ ಬಂದಿರೋದಿಲ್ಲ, ಸಂಪ್ರದಾಯ ಇರೋದಿಲ್ಲ. ಸೊ ನಾವು ಆಧ್ಯಾತ್ಮಿಕದ ಬಗ್ಗೆ ತಿಳಿದುಕೊಳ್ಳಲು ಅಧಿಕೃತ ಮೂಲಗಳಿಂದ ತಿಳಿಯಬೇಕು. ಈಗ ತುಂಬಾ ಜನ ಪುಸ್ತಕ ಬರೀತಾರೆ. ಈಗ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಎಷ್ಟೋ 1000 ಎಡಿಷನ್ ಇರುತ್ತೆ
ಭಗವದ್ಗೀತೆ ಪುಸ್ತಕ. ಅದರಲ್ಲಿ ಅದು ಯಾವುದು ಕೂಡ ಗುರು ಪರಂಪರೆಯಿಂದ ಬಂದಿರೋದಿಲ್ಲ, ಮತ್ತೆ ಕೃಷ್ಣನನ್ನು ಆಡ್ ಮಾಡಿರೋದಿಲ್ಲ. ಅದು ಅಲ್ಲಿ ನೀವು 4ನೇ ಅಧ್ಯಾಯದಲ್ಲಿ ನೋಡಿದ್ರಿ, ಗುರು ಪರಂಪರೆ, ಬ್ರಹ್ಮ ಸಂಪ್ರದಾಯ, ಲಕ್ಷ್ಮೀ ಸಂಪ್ರದಾಯ, ಶಿವ ಸಂಪ್ರದಾಯ, 4 ಕುಮಾರರು, ಈ ರೀತಿಯಾಗಿ ಅದು ಅಧಿಕೃತವಾಗಿರ್ತದೆ. ಇಲ್ಲಿ ಹೇಗಿರ್ಬೇಕಂತ ಹೇಳಿದ್ರೆ, ಗುರು ಹೇಳಿದ್ದು, ಹಿಂದಿನ ಆಚಾರ್ಯರು ಹೇಳಿದ್ದು, ಅಂದ್ರೆ ಈಗ ಪ್ರಭುಪಾದರು ಹೇಳಿದ್ದು, ಬ್ರಹ್ಮ ಹೇಳಿದ್ದು, ನಾರದರು ಹೇಳಿದ್ದು, ಶುಕಮುನಿ ಹೇಳಿದ್ದು, ಇದೆಲ್ಲವೂ ಕೂಡ, ಗೋಸ್ವಾಮಿಗಳು ಹೇಳಿದ್ದು ಎಲ್ಲವೂ ಕೂಡ ಒಂದೇ ಆಗಿರುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಈಗ ವೇದವ್ಯಾಸರು ಅವರೊಂದು ಭಾಷ್ಯ ಬರೀತಾರೆ, ಅದನ್ನು ಹೋಗಿ ಸಭೆಯಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕಿರುತ್ತೆ. ಅಂದ್ರೆ ಈಗ ಇದನ್ನು ಹೇಗೆ ತಿಳಿಬಹುದು ಅಂತ ಹೇಳಿದ್ರೆ, ಈಗ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಎಲ್ಲರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ಬೇಕು. ಅಂದ್ರೆ ಮೆಜಾರಿಟಿ ಏನು ಬಿಲ್ ಪಾಸ್ ಮಾಡ್ತಾರೆ ಆ ರೀತಿಯಾಗಿ, ಅಂದ್ರೆ ಅವರಲ್ಲಿ ಕ್ವಾಲಿಫಿಕೇಶನ್ ಇದೆಯಾ ಇಲ್ವಾ ಅಂತ ನೋಡೋದಿಲ್ಲ, ಆದ್ರೂ ಇದನ್ನ ಪಾಸ್ ಮಾಡ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ವೇದವ್ಯಾಸರು ಬರೆದ್ರೆ ಅವರು ಅವರು ಬರೆದದನ್ನು ಸಭೆಯಲ್ಲಿ ಬಂದು ಪ್ರೆಸೆಂಟ್ ಮಾಡ್ಲಿಕ್ಕಿರುತ್ತೆ. ಅಲ್ಲಿ ಯಾರೆಲ್ಲ ಇರ್ತಿದ್ರು, ಪರಮಹಂಸರು, ವೈಷ್ಣವರು, ಹೀಗೆ ಬ್ರಾಹ್ಮಣರು ಇವರೆಲ್ಲ ಇರ್ತಾ ಇದ್ರು. ಹಾಗೆ ವೇದವ್ಯಾಸರು ಏನ್ ಪ್ರೆಸೆಂಟ್ ಮಾಡಿರ್ತಾರೆ ಅದು ಅವರಲ್ಲಿ ಒಂದು ವೇದಾಂತ ಸೂತ್ರದಿಂದ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು, ಫಾರ್ಮುಲಾ. ಈಗ ಉದಾಹರಣೆಗೆ, ಅಹಂ ಬ್ರಹ್ಮಾಸ್ಮಿ, ಅಥತೋ ಬ್ರಹ್ಮ ಜಿಜ್ಞಾಸ. ಅಥತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರೆ ನಾನು ಯಾರು, ನನ್ನ ಗುರಿ ಏನು, ಇದೆಲ್ಲವನ್ನು ಕೂಡ ತಿಳಿಯುವಂಥದ್ದು. ಸೊ ಈ ರೀತಿಯಾಗಿ ತುಂಬಾ ಸೂತ್ರಗಳಿದೆ, ಸೂತ್ರದ ಮೂಲಕ ವಿವರಿಸುವಂಥದ್ದು. ಅದನ್ನು ಅಲ್ಲಿ ಸಭೆಯಲ್ಲಿ ಅವರು ಆಕ್ಸೆಪ್ಟ್ ಮಾಡಿದ್ರೆ ನಂತರ ಅದನ್ನು ಪಾಸ್ ಆಗುವಂಥದ್ದು ಆ ರೀತಿಯಲ್ಲಿ. ಹಾಗೆ ವೇದವ್ಯಾಸರು ಈ 4 ವೇದ, 108 ಉಪನಿಷತ್ತು, 18 ಪುರಾಣ ಇದನ್ನೆಲ್ಲ ಬರೆದಿದ್ದಾರೆ. ಆದ್ರೆ ಬರೆದ ಮೇಲೆ ಅದನ್ನು ಪ್ರೆಸೆಂಟ್ ಮಾಡಿ ನಂತರ ಅದಕ್ಕೆ ಅವರು ಭಾಷ್ಯವನ್ನು ಕೊಡ್ಲಿಕ್ಕಿದೆ ಅಂತ ಹೇಳಲಾಗ್ತದೆ. ಈಗ ಭಗವದ್ಗೀತೆಯಲ್ಲಿ ಕೂಡ ಪ್ರಭುಪಾದರು ಸ್ಟಾರ್ಟಿಂಗ್ ಅಲ್ಲಿ ಬರೆದಿದ್ದಾರೆ, ಬಲದೇವ ವಿದ್ಯಾಭೂಷಣ್ ಅಂತೇಳಿ ಭಾಷ್ಯವನ್ನು ಕೊಟ್ಟಿರುವಂತದ್ದು, ಇದನ್ನ ನಾವು ನೋಡ್ಬೋದು. ಆದ್ರೆ ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಬರೀತಾರೆ, ಬಟ್ ಅದು ಗುರು ಪರಂಪರೆಯಿಂದ ಬಂದಿರೋದಿಲ್ಲ ಅಂತ ತಿಳಿಯಲಾಗ್ತದೆ. ಗುರು ಪರಂಪರೆಯಿಂದ ಬಂದಿದ್ರೆ ಮಾತ್ರ ನಾವು, ಈಗ ಪ್ರಭುಪಾದರ ಭಗವದ್ಗೀತೆ ಆಸ್ ಇಟ್ ಈಸ್ ಅನ್ನು ಓದಿದ್ರೆ ಮಾತ್ರ ನಮಗೆ ಆಧ್ಯಾತ್ಮಿಕದಲ್ಲಿ ಮುನ್ನಡೆಯಲು ಸಾಧ್ಯವಾಗ್ತದೆ. ಈಗ ಇಲ್ಲಿ ನಾವು ವಿವಿಧ ಕೋಶಗಳನ್ನು ನೋಡೋಣ. ಈಗ ಅನ್ನಮಯ ಕೋಶ ಅಂತ ಹೇಳಿದ್ರೆ ಇದು ತಮೋಗುಣ. ಇಲ್ಲಿ ಅವರಿಗೆ ತಮೋಗುಣದಲ್ಲಿ ಏನು ಅಂತ ಹೇಳಿದ್ರೆ, ಅವರಿಗೆ ಊಟ ಮಾಡಿದ್ರೆ ಸಾಕು, ಮತ್ತೆ ನಿದ್ದೆ ಮಾಡಿದ್ರೆ ಸಾಕು, ಇಷ್ಟೇ ಇರುತ್ತೆ. ನಂತರ ಪ್ರಾಣಮಯ ಕೋಶ ಅಂತ ಹೇಳಿದ್ರೆ, ಇವರು ಕಷ್ಟಪಟ್ಟು ದುಡಿತಾರೆ, ಕೆಲಸ ಮಾಡ್ತಾರೆ, ಅಂದ್ರೆ ತುಂಬಾ ಚೆನ್ನಾಗಿ ಮನೆಯನ್ನು, ಫ್ಯಾಮಿಲಿಯನ್ನು, ಒಳ್ಳೆ ದೊಡ್ಡ ಮನೆ ಕಟ್ಟಿಸುವಂತದ್ದು, ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಜನರೆಲ್ಲ ಅವರನ್ನು ಶಾಬಾಸ್ ಅಂತ ಹೇಳ್ತಾರೆ, ಅಂತ ಹೇಳಿದ್ರೆ ಮೆಚ್ತಾರೆ. ಇವರು ರಜೋಗುಣದವರು, ಇವರು ಹಣ ಸಂಗ್ರಹಿಸುವುದೇ ಇವರ ಕೆಲಸ ಆಗಿರ್ತದೆ. ಇನ್ನು ಜ್ಞಾನಮಯ ಕೋಶ ಅಂದ್ರೆ ಇದು ಮನೋಮಯ ಕೋಶ, ಇದು ಸತ್ವಗುಣದವರು, ಇಲ್ಲಿ ಮಾನಸಿಕ ವೇದಿಕೆ. ಇವರು ಕವಿಗಳು, ವಿಜ್ಞಾನಿಗಳು, ಇವರಂದ್ರೆ ಪೀಸ್ಫುಲ್ ಆಗಿರ್ತಾರೆ, ಬಟ್ ಇವರು ಪುಸ್ತಕಗಳನ್ನು ಓದ್ತಾರೆ, ಆದ್ರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಾಗಿರೋ ಪುಸ್ತಕಗಳನ್ನು ಓದೋದಿಲ್ಲ. ವಿಜ್ಞಾನಮಯ ಕೋಶ ಅಂತ ಹೇಳಿದ್ರೆ, ಈ ಜ್ಞಾನಮಯ ಕೋಶದಲ್ಲಿ ಆಕ್ಚುಲಿ ಈ ಮನೋಮಯ ಕೋಶ, ಇದು ಜ್ಞಾನಮಯ ಕೋಶ, ಇಲ್ಲಿ 2 ಒಟ್ಟಿಗೆ ಕೊಟ್ಟಿದ್ದಾರೆ. ಆಕ್ಚುಲಿ ಮನೋಮಯ ಕೋಶ ಅಂತ ಹೇಳಿದ್ರೆ ಅದು ಸೈಂಟಿಸ್ಟ್ ಯಾರಿದ್ದಾರೆ, ಅದೇ ವಿಜ್ಞಾನಿಗಳು, ಕವಿಗಳು ಆಗಿದ್ರೆ. ಜ್ಞಾನಮಯ ಕೋಶದಲ್ಲಿ ಅವರು ಇಲ್ಲಿ ಏನಂತ ಹೇಳಿದ್ರೆ ಯೋಚನೆ ಮಾಡ್ತಾರೆ, ನಾನು ಯಾರು, ಪರಮಾತ್ಮ ಯಾರು, ಪ್ರಕೃತಿ ಅಂದ್ರೆ ಏನು, ನನಗೆ ಪರಮಾತ್ಮನಿಗೆ ಏನು ಕನೆಕ್ಷನ್, ಇದನ್ನ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನು ವಿಜ್ಞಾನಮಯ ಕೋಶದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ಅಳವಡಿಸ್ತಾರೆ, ಪ್ರಾಕ್ಟಿಕಲ್ ಆಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತದ್ದು. ಅಂದ್ರೆ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ನಾನು ದೇಹವಲ್ಲ, ನಾನು ಆತ್ಮ ಪರಮಾತ್ಮನಿಗೆ ಕನೆಕ್ಷನ್ ಏನು, ಇದೆಲ್ಲವೂ ತಿಳಿಯುತ್ತೆ ಅವರಿಗೆ. ಜೀವೇರ ಸ್ವರೂಪ ನಿತ್ಯ ಕೃಷ್ಣರ ದಾಸ್, ಜೀವಿ ಯಾವಾಗ್ಲೂ ಭಗವಂತನ ಸೇವೆ ಮಾಡ್ಬೇಕು ಅಂತ ಹೇಳಿ. ನಂತರ ಆನಂದಮಯ ಕೋಶ, ಜೀವಿ ಪರಮಾತ್ಮನಿಗೆ ಕನೆಕ್ಟ್ ಆದಾಗ ಏನಾಗುತ್ತೆ,
ಅಲ್ಲಿ ನಿಜವಾದ ಆನಂದ ಅಂದ್ರೆ ಏನು ಅಂತ ತಿಳಿಯುತ್ತೆ. ಸೊ ಇಲ್ಲಿ ಕೃಷ್ಣ ಪ್ರಜ್ಞೆಯ ಒಂದು ಗುರಿ ಏನಾಗಿರುತ್ತೆ, ಜನರನ್ನು ಅಂದ್ರೆ ಇಲ್ಲಿ ಜ್ಞಾನಮಯ ಅಂತ ಹೇಳಿದ್ರೆ ಅವರು ಸತ್ವಗುಣದಲ್ಲಿ ಇರ್ತಾರೆ. ಈಗ ನೀವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಕೇಳಲಿಕ್ಕೆ ಬಂದಿದ್ದೀರಾ ಅಂದ್ರೆ ಸತ್ವಗುಣದಲ್ಲಿ ಇರೋ ಕಾರಣ. ಸೊ ನಿಮ್ಗೆ ಇಲ್ಲಿ ಸುಲಭ ಈ ಒಂದು ಆನಂದಮಯ ಕೋಶಕ್ಕೆ ಬರ್ಲಿಕ್ಕೆ, ಜನರನ್ನು ಆನಂದಮಯ ಹಂತಕ್ಕೆ ತರುವುದು ಕೃಷ್ಣ ಪ್ರಜ್ಞೆಯ ಉದ್ದೇಶವಾಗಿರ್ತದೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೇಕಂ ಚ ಪಂಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಗಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮುತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಸೊ ಇಲ್ಲಿ ಪಂಚಮಹಾಭೂತಗಳು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಅಹಂಕಾರ, ಬುದ್ಧಿ, ಮನಸ್ಸು, ಬುದ್ಧಿ, ಅಹಂಕಾರ, ಇದು ಸೂಕ್ಷ್ಮ ಶರೀರ. ನಂತರ ಪಂಚೇಂದ್ರಿಯಗಳು, ಇಲ್ಲಿ ನೋಡ್ಬೋದು ನೀವು 10 ಇಂದ್ರಿಯಗಳು ಮನಸ್ಸು ಅಂತ ಇಲ್ಲಿ ಬಂದಿದೆ. ಸೊ 10 ಇಂದ್ರಿಯಗಳು ಅಂತ ಹೇಳಿದ್ರೆ ಪಂಚೇಂದ್ರಿಯಗಳು ಕಣ್ಣು, ಮೂಗು, ಬಾಯಿ, ಚರ್ಮ, ಕಿವಿ. 10 ಇಂದ್ರಿಯಗಳು ಅಂತ ಹೇಳಿದ್ರೆ ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಬಾಯಿಯಿಂದ ರುಚಿ, ಮೂಗಿನಿಂದ ಗಂಧ, ಚರ್ಮದಿಂದ ಸ್ಪರ್ಶ. 5 ಇಂದ್ರಿಯ ವಿಷಯಗಳು ಆಯ್ತು. ಕರ್ಮೇಂದ್ರಿಯಗಳು, ಬಾಯಿ ಮಾತಾಡ್ಲಿಕ್ಕೆ, ಕೈ ಕೆಲಸ ಮಾಡ್ಲಿಕ್ಕೆ, ಕಾಲು ನಡೆದಾಡ್ಲಿಕ್ಕೆ, ಮತ್ತೆ ಜನನಾಂಗ ಮಲ ವಿಸರ್ಜನೆ, ಇದಾಯ್ತು. 5 ಇಂದ್ರಿಯ ವಿಷಯಗಳು ಬಯಕೆ, ದ್ವೇಷ, ಸುಖ, ದುಃಖ, ಮುತ್ತ, ಚೇತನ, ಧೃತಿ. ಇಲ್ಲಿ 3 ಗುಣಗಳು ಕೂಡ ಬರ್ತವೆ, ಸತ್ವಗುಣ, ರಜೋಗುಣ, ತಮೋಗುಣ, ಪ್ರಧಾನ ಅಂತ ಹೇಳಲಾಗ್ತದೆ ಅದನ್ನು. ಸೊ ಇದಕ್ಕೆ ಆತ್ಮ ಪರಮಾತ್ಮನನ್ನು ಕನೆಕ್ಟ್ ಮಾಡುವಂಥದ್ದು. ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗಃ ಪುತ್ರಧಾರಾ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣೇ ವಿವಿಕ್ತದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋ ಅನ್ಯತಾ. ಸ್ನೇಹಿತ ಅವರು ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಸ್ನೇಹಿತ ಓದಿ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳುವುದು, ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಸೊ ಇಲ್ಲಿ
ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ ಹೇಳಿದ್ರೆ ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ ಇವಿಷ್ಟು ಇದ್ರೆ ನಮಗೆ ಗುರುವಿನ ಬಳಿಗೆ ಹೋಗ್ಲಿಕ್ಕಾಗತ್ತೆ, ಗುರು ಸಿಗ್ತಾರೆ ನಮಗೆ. ನಮ್ರತೆ ಅಂತ ಹೇಳಿದ್ರೆ ನಾವು ಗೌರವಕ್ಕಾಗಿ ಆಸೆ ಪಡದೇ ಇರುವಂತದ್ದು, ಜಂಬವಿಲ್ಲದಿರೋದು, ಅದಂಬಿತ್ವಂ ಅಂದ್ರೆ ನಾವು ಫೇಮಸ್ ಆಗ್ಲಿಕ್ಕೆ ಇಷ್ಟಪಡದೇ ಇರುವಂತದ್ದು. ಇದನ್ನ ನಾವು ಶಿಕ್ಷಾಷ್ಟಕಮಲ್ಲಿ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ ಅಂತ ಹೇಳಿದ್ರೆ, ಈಗ ಹುಲ್ಲನ್ನು ತುಳಿದಾಗ ಅದು ನಿಲ್ತದೆ ಅಂತೇಳಿ, ಆ ರೀತಿಯಾಗಿ ನಮ್ರತೆ ಇರ್ಬೇಕು ಅಂತ ಇಲ್ಲಿ ನಾವು ತಿಳಿಯುವಂತದ್ದು. ನಂತರ ಅಹಿಂಸೆ. ಅಹಿಂಸೆ ಅಂತ ಹೇಳಿದ್ರೆ ಈಗ ಯಾರು ಭಗವಂತನಿಂದ ದೂರ ಮಾಡ್ತಾರೆ ನಮ್ಮನ್ನ, ಅದು ಹಿಂಸೆ ಆಗುತ್ತೆ. ಸೊ ಇಲ್ಲಿ ಅಹಿಂಸೆ ಅಂತ ಹೇಳಿದ್ರೆ ನಾವು ದೈಹಿಕವಾಗಿಯೂ ಹಿಂಸೆ ಮಾಡದೇ ಇರುವಂತದ್ದು, ಮಾನಸಿಕವಾಗಿ ಕೂಡ ಹಿಂಸೆ ಮಾಡದೇ ಇರುವಂತದ್ದು. ತಾಳ್ಮೆ, ತುಂಬಾ ತಾಳ್ಮೆಯಿಂದ ಇರ್ಬೇಕು. ಸರಳತೆ, ಸಿಂಪ್ಲಿಸಿಟಿ, ನಿಜವಾದ ಗುರಿನ ಬಳಿಗೆ ಹೋಗುವುದು. ಗುರಿನ ಬಳಿಗೆ ಹೋಗಿ ನಾವು ಗುರುವಿಗೆ ಶರಣಾಗಿ ಸೇವೆ ಮಾಡ್ಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಸೊ ನಾವು ಗುರುವಿನ ಬಳಿಗೆ ಹೋಗಿ ನಮ್ರರಾಗಿ ಅವರ ಸೇವೆಯನ್ನು ಮಾಡಿ ಅವರಿಗೆ ಶರಣಾದಾಗ ಅವರು ನಮಗೆ ಅವರ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರ್ತಾರೆ, ಅವರು ನಮ್ಗೆ ಉಪದೇಶವನ್ನು ನೀಡ್ತಾರೆ. ಶೌಚ ಅಂತ ಹೇಳಿದ್ರೆ ಕ್ಲೆನ್ಲಿನೆಸ್, ಒಳಗೂ ಹೊರಗೂ ಕ್ಲೀನ್ ಆಗಿರೋದೊಂದು. ಹೇಗೆ ಅಂತ ಹೇಳಿದ್ರೆ ಬಾಹ್ಯ ಸ್ವಚ್ಛತೆಗೆ ನಾವು ಸ್ನಾನ ಮಾಡ್ತೇವೆ, ಆಂತರ್ಯ ಸ್ವಚ್ಛತೆಗೆ ಏನ್ ಮಾಡ್ಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಇದರಿಂದ ಏನಾಗ್ತದೆ, ಹೃದಯ ಪರಿಶುದ್ಧ ಆಗ್ತದೆ. ಸ್ಥೈರ್ಯ, ದೃಢ ನಿರ್ಧಾರ ಇರ್ಬೇಕು. ನಾನು ಈ ಒಂದು ಲೈಫಲ್ಲಿಯೇ ಕೃಷ್ಣನ ನೋಡ್ತೇನೆ, ಕೃಷ್ಣನ ಧಾಮಕ್ಕೆ ಹೋಗ್ತೇನೆ ಅಂತ ಹೇಳಿ. ಆತ್ಮ ಸಂಯಮ, ಸೆಲ್ಫ್ ಕಂಟ್ರೋಲ್, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರೋದು. ಅಂದ್ರೆ ಇಲ್ಲಿ ನಿತ್ಯ ಅಹಂಕಾರ, ನಾವು ದೇಹದ ಭಾವನೆಯಲ್ಲಿದ್ರೆ ಅದು ಅಹಂಕಾರ ಅಂತ ಹೇಳಲಾಗ್ತದೆ, ನಿತ್ಯ ಅಹಂಕಾರ ಅಂತೇಳಿ. ಆದ್ರೆ ನಾನು ಭಗವಂತನ ಸೇವಕ ಈ ರೀತಿಯಾಗಿ ಹೇಳಿದ್ರೆ ಅದು ಒಳ್ಳೆಯ ಅಹಂಕಾರ ಅಂತ ಹೇಳಲಾಗ್ತದೆ. ಇನ್ನು ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು. ಜನ್ಮ, ಈಗ ಭಾಗವತಮಲ್ಲಿ ತಿಳಿಸಲಾಗ್ತದೆ ಎಷ್ಟು ಒಂದು ಮಗು ಕಷ್ಟ ಪಡ್ತಾ ಇರುತ್ತೆ ತಾಯಿಯ ಗರ್ಭದಲ್ಲಿ ಅಂತೇಳಿ. ಆದ್ರೆ ನಂತರ ಅದು ಮರೆತು ಬಿಡುತ್ತೆ. ಸೊ ಈ ಒಂದು ಕೆಡುಕನ್ನು ಗ್ರಹಿಸುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗ. ಮುಪ್ಪು ಮತ್ತು ರೋಗಗಳ ಕೆಡುಕಂತೂ ಎಲ್ಲರೂ ಕೂಡ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಅನಾಸಕ್ತಿ ಅಂತ ಹೇಳಿದ್ರೆ ನಾವು ಈ ಭೌತಿಕವಾಗಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲದೆ ನಾವು ನಮ್ಮ ಕರ್ತವ್ಯ ಅಂತ ಹೇಳಿ ಮಾಡುವಂಥದ್ದು. ಅಂದ್ರೆ ಕೆಲವರು ಇದ್ದಾರೆ ಎಲ್ಲವನ್ನು ಎಳೆದುಕೊಂಡು ತಲೆ ಮೇಲೆ ಹಾಕೊಂಡು ಆ ರೀತಿ ಮಾಡ್ತಾರೆ ಅಂತೇಳಿ, ಆಕಾಶವೇ ತಲೆಗೆ ಬಿದ್ದವರಾಗೆ ಮಾಡ್ತಾರೆ ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ಆಸಕ್ತಿಯನ್ನು ನಾವು ಬೆಳೆಸ್ಬೇಕು. ಹೇಗೆ ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಬೇಕು ಅಂತ ಹೇಳಿ, ಭಗವಂತನ ಸೇವೆ ಮಾಡೋದ್ರಲ್ಲಿ ನಮ್ಮಲ್ಲಿ ತೀವ್ರ ಆಸಕ್ತಿ ಇರ್ಬೇಕು. ಹೇಗೆ ಅಂತ ಹೇಳಿದ್ರೆ ಉಪದೇಶಾಮೃತದಲ್ಲಿ ಹೇಳ್ತಾರೆ, ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ ಹೇಳಿದ್ರೆ ಆ ಉತ್ಸಾಹ ಇರ್ಬೇಕು ನಮ್ಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ. ಹಾಗೆ ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಇದಕ್ಕೆ ಉದಾಹರಣೆಯಾಗಿ ನೋಡ್ಬೋದು ಧೃತರಾಷ್ಟ್ರ ಆ ಒಂದು ಅತಿಯಾದ ವ್ಯಾಮೋಹದಿಂದಾಗಿ ಏನಾಗುತ್ತೆ, ಧೃತರಾಷ್ಟ್ರನ ಅತಿಯಾದ ವ್ಯಾಮೋಹದಿಂದಾಗಿ ದುರ್ಯೋಧನ ಮತ್ತಿತರು ಆ 100 ಮಕ್ಕಳು ಕೂಡ ಸತ್ತು ಹೋಗ್ತಾರೆ. ಆದ್ರೆ ವಿದುರನ ಅಣ್ಣ ಆಗಿರ್ತಾನೆ ಧೃತರಾಷ್ಟ್ರ. ಆದ್ರೂ ಕೂಡ ವಿದುರ ಏನ್ ಮಾಡ್ತಾನೆ, ಅವನ ಮೇಲೆ ಅವನ್ಗೆ ಪ್ರೀತಿ ಇರುತ್ತೆ, ಅಫೇಷನ್ ಇರುತ್ತೆ. ಹೇಳಿದ್ರೆ ಅವ್ನ್ ಗೈಡ್ ಮಾಡ್ತಾ ಇರ್ತಾನೆ, ನೋಡು ನೀನ್ ಮಾಡ್ತಿರ ಸರಿಯಲ್ಲ ಅಂತೇಳಿ. ಮತ್ತೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಕೂಡ ಹೇಳ್ತಾ ಇರ್ತಾನೆ. ಅವನು ಕಡೆಗೆ ಒಪ್ಪಿಕೊಳ್ತಾನೆ, ಅವನು ಯಾರು ಧೃತರಾಷ್ಟ್ರ ಭಕ್ತಿ ಸೇವೆಯನ್ನು ಮಾಡ್ತಾನೆ ಅಂತ ಹೇಳಿ ನೋಡ್ಬೋದು. ಅಂದ್ರೆ ವಿದುರ ಅವನಿಗೆ ಗೈಡ್ ಮಾಡ್ತಾ ಇರ್ತಾನೆ. ಆ ರೀತಿಯಾಗಿ ನಾವು ಇರ್ಬೇಕು. ವಿದುರ ಕೃಷ್ಣನಲ್ಲಿ ಅಟ್ಯಾಚ್ ಆಗಿರ್ತಾನೆ ಅಂತೇಳಿ ನಾವಿಲ್ಲಿ ನೋಡ್ಬೋದು.
ಸೊ ಅಟ್ಯಾಚ್ಮೆಂಟ್ ನಮ್ದು ಕೃಷ್ಣನಲ್ಲಿ ಇರ್ಬೇಕು ಅಂತ ಹೇಳಿ. ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ ಹೇಳಿದ್ರೆ ಯಾವುದೆಲ್ಲ ಕೃಷ್ಣ ಪ್ರಜ್ಞೆಗೆ ಪೂರಕವಾಗಿರುತ್ತೆ ಅದನ್ನ ನಾವು ಮಾಡುವಂಥದ್ದು, ಯಾವುದೆಲ್ಲ ಪೂರಕವಾಗಿರೋದಿಲ್ಲ ಅದನ್ನ ಮಾಡಬಾರ್ದು ಅಂತ ಹೇಳಿ. ನನಗಿಷ್ಟ ಇದೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಕುಕಿಂಗ್ ಮಾಡಿದ್ರೆ ಅದು ಕೃಷ್ಣನಿಗೆ ಇಷ್ಟ ಆಗದೆ ಇರ್ಬೋದು. ಹಾಗಾಗಿ ಕೃಷ್ಣನಿಗೆ ಏನ್ ಇಷ್ಟ ಇದೆ ಅದನ್ನೇ ನಾವು ಇಲ್ಲಿ ಅಡುಗೆ ಮಾಡಿದ್ರೆ ಆಗ ಅದು ಅದರಲ್ಲಿ ಸಮಚಿತ್ತತೆಯನ್ನು ನೋಡ್ಬೋದು. ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಇದು ಬಹಳ ಮುಖ್ಯವಾದಂಥದ್ದು. ಮೈ ಚಾನನ್ಯ ಯೋಗೇನ ಭಕ್ತಿ ರವ್ಯಭಿಚಾರಿಣಿ. ಸೊ ಭಗವಂತನಲ್ಲಿ ಪರಿಶುದ್ಧವಾದ ಭಕ್ತಿ ಇದ್ರೆ ಇಲ್ಲಿ 20 ಅಂಶಗಳು ಕೊಟ್ಟಿದ್ದಾರೆ ಜ್ಞಾನದ್ದು. ಸೊ ಇಲ್ಲಿ ನಾವು ಹಿಂದಿನ ಒಂದು ಶ್ಲೋಕದಲ್ಲಿ ನೋಡಿದ್ವಿ. ಇದು ಈ ಒಂದು ಏನಿದೆ ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಈ ಎಲ್ಲ ಎಲಿಮೆಂಟ್ಸ್ ಏನಿದೆ 24 ಘಟಕಾಂಶಗಳು, ಇದು ಅಲ್ಲ, ಇದು ಶರೀರಕ್ಕೆ ಸಂಬಂಧಪಟ್ಟಿದ್ದು, ಕ್ಷೇತ್ರಕ್ಕೆ. ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು. ಇದು ನಿಜವಾದ ಜ್ಞಾನ. ಹಾಗಾಗಿ ಯಾರಲ್ಲಿ ಒಂದು ಪರಿಶುದ್ಧವಾದ ಭಕ್ತಿ ಇರುತ್ತದೆ, ಈ 20 ಅಂಶದಲ್ಲಿ ಈ ಒಂದು ಅಂಶ ಇದ್ರೆ ಈ 19 ಅಂಶ ಕೂಡ ಬರ್ತವೆ ಅಂತ ಹೇಳಲಾಗ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ ಅವರಿಗೆ ಈ 19 ಅಂಶಗಳು ಬರ್ತವೆ. ನಂತರ ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಅಂದ್ರೆ ಈಗ ಪಿಕ್ಚರ್ಗೆ ಹೋಗುವಂಥದ್ದು, ಇದೆಲ್ಲ ಇಷ್ಟ ಇರೋದಿಲ್ಲ ಭಕ್ತರಿಗೆ. ಆದ್ರೆ ಅವ್ರೀಗ ಈಗ ಯಾತ್ರೆ ಇದ್ರೆ, ರಥಯಾತ್ರೆ ಇರುತ್ತೆ, ಮತ್ತು ಫೆಸ್ಟಿವಲ್ಸ್ ಎಲ್ಲ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಇರ್ತಾರೆ. ಅಂದ್ರೆ ಯಾರು ಭಕ್ತರು ಇರ್ತಾರೆ, ಭಕ್ತರ ಸಂಘದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಇಲ್ಲಿ ಗುರುವಿನ ಬಳಿಗೆ ಹೋಗುದು, ಇದು ಕೂಡ ಮುಖ್ಯವಾದಂಥದ್ದು. ಗುರುವಿನ ಬಳಿಗೆ ಹೋಗ್ಲಿಕ್ಕೆ ನಮ್ಮಲ್ಲಿ ಈ ಒಂದು 5 ಗುಣಗಳಿರ್ಬೇಕು. ನಮ್ರತೆ, ಜಂಬವಿಲ್ಲದಿರೋದು, ಅಹಿಂಸೆ, ತಾಳ್ಮೆ, ಸರಳತೆ. ಸೊ ಇದೆಲ್ಲವೂ ಕೂಡ ಜ್ಞಾನ. ಯಾವುದೆಲ್ಲ ಇಲ್ಲ, ಇದರ ಹೊರತು ಇರೋದೆಲ್ಲ ಅಜ್ಞಾನ ಅಂತ ಹೇಳಲಾಗ್ತದೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದಾಚೆ ಇದೆ. ಸೊ ಈ ಒಂದು 20 ಅಂಶಗಳು, ಜ್ಞಾನದ ಅಂಶಗಳು, ಇದನ್ನು ತಿಳಿದುಕೊಂಡ್ರೆ ಆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅಂದ್ರೆ ಜ್ಞಾನದ ಗುರಿ ಅಂತ ಹೇಳಿದ್ರೆ ಜ್ಞೇಯ ಅಂತ ಹೇಳಿದ್ರೆ ಜ್ಞಾನದ ಗುರಿ ಏನು ಅಂತೇಳಿ. ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಆತ್ಮ ಪರಮಾತ್ಮ. ಸೊ ಇಲ್ಲಿ ಜೀವಿಯು ನಿತ್ಯನು ಶಾಶ್ವತನು, ಜೀವಿಯು ಹುಟ್ಟಿದ ನಿಶ್ಚಿತ ದಿನವಿಲ್ಲ, ಆದುದರಿಂದ ಅದು ಅನಾದಿ. ವೇದ ಸಾಹಿತ್ಯದಲ್ಲೂ ಕೂಡ ಇದನ್ನ ದೃಢಪಡಿಸಲಾಗ್ತದೆ. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿನ್. ಕ್ಷೇತ್ರಜ್ಞನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ, ಅವನು ಜ್ಞಾನದಿಂದ ತುಂಬಿದ್ದಾನೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಇಲ್ಲಿ ಅಂದ್ರೆ ಪರಮಾತ್ಮನಿಗೆ ನಮ್ಮ ಹಾಗೆ ಭೌತಿಕ ಇಂದ್ರಿಯಗಳಿಲ್ಲ, ಆಧ್ಯಾತ್ಮಿಕ ಇಂದ್ರಿಯಗಳಿರೋದು ಅಂತ ತಿಳಿಬೇಕು. ಇದು ಈಶೋಪನಿಷತ್ನಲ್ಲಿ ಇದೆ. ಇಲ್ಲಿ ಭಗವಂತ ಸಚ್ಚಿದಾನಂದ ರೂಪದಲ್ಲಿ ಕಾಣಿಸಿಕೊಳ್ಳುವಂಥದ್ದು, ಆಧ್ಯಾತ್ಮಿಕ ರೂಪದಲ್ಲಿ. ಸೊ ಇಲ್ಲಿ ನಾವು ಏನ್ ತಿಳಿಬೇಕಂತ ಹೇಳಿದ್ರೆ, ಈ ಐಹಿಕ
ಐಹಿಕ ಶಕ್ತಿಯು ಅವನನ್ನು ಮಲಿನಗೊಳಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಅವನು ಐಹಿಕ ಶಕ್ತಿಯ ಪ್ರಭು. ನಮ್ಮ ಇಂದ್ರಿಯಗಳಿಗೆ ಐಹಿಕ ಕಲ್ಮಶದ ಸೋಂಕಿರೋದ್ರಿಂದ ನಾವು ಅವನ ರೂಪವನ್ನು ಕಾಣಲಾರೆವು. ಹಾಗಾಗಿ ನಮ್ಗೆ ಭಗವಂತನ ರೂಪ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಆಕಾರವಿಲ್ಲ ಅಂತ ಇದನ್ನ ಯಾರು ತಿಳಿತಾರೆ? ನಿರಾಕಾರವಾದಿಗಳು. ನನಗೆ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳುದು. ಆದ್ರೆ ನಿಜವಾದ ಸಂಗತಿ ಏನಂತ ಹೇಳಿದ್ರೆ, ನಮ್ಮ ಈ ಒಂದು ಭೌತಿಕ ಕಣ್ಣಿನಿಂದ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಪ್ರೇಮದ ಕಣ್ಣು ಬೇಕು. ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಏನಾಗುತ್ತೆ? ಹೃದಯ ಪರಿಶುದ್ಧವಾಗುತ್ತೆ. ಆಗ ಭಗವಂತನ ನೋಡ್ಲಿಕ್ಕೆ ಆಗ್ತದೆ. ಭಗವಂತ ಎಲ್ಲ ಕಡೆ ಇರ್ತಾನೆ, ಅಂದ್ರೆ ನಮಗೆ ಕಾಣಿಸೋದಿಲ್ಲ, ಭಕ್ತರಿಗೆ ಕಾಣಿಸ್ತಾನೆ. ಈಗ ಹೇಗೆ ಪ್ರಹ್ಲಾದ ಹೇಳ್ತಾನೆ, ಈ ಕಂಬದಲ್ಲಿ ಹಿರಣ್ಯಕಶಿಪು ಕೇಳ್ತಾನೆ, ಈ ಕಂಬದಲ್ಲಿ ಇದ್ದಾನ ನಿನ್ನ ಭಗವಂತ? ಹೌದು ಹೇಳ್ತಾನೆ. ಆಗ ಬರ್ತಾನೆ. ಆದ್ರೆ ನಾವು ಹಾಗೆ ಹೇಳಿದ್ರೆ ಭಗವಂತ ಬರೋದಿಲ್ಲ. ಅಲ್ಲಿ ಅವನು ಇರ್ತಾನೆ, ಬಟ್ ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಹಾಗಾಗಿ ನಾವು ಅಲೌಕಿಕ ಸ್ಥಿತಿಗೆ ಏರಿದಾಗ ಅವನ ರೂಪವನ್ನು ಕಾಣಬಹುದು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾದ ಅವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತದ್. ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಇದಕ್ಕೆ ಇದರಲ್ಲಿ ಈಶೋಪನಿಷತ್ನಲ್ಲಿ ಹೇಳಲಾಗ್ತದೆ, ಅಚಿಂತ್ಯ ಭೇದ ಅಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫರೆಂಟ್. ಈಶೋಪನಿಷತ್ನಲ್ಲಿ 5ನೇ ಶ್ಲೋಕದಲ್ಲಿ ತದ್ದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ತದ್ದೇಜತಿ ತನ್ನೈಜತಿ ಅಂತ ಹೇಳಿದ್ರೆ ಭಗವಂತ ನಡೆಯುತ್ತಾನೆ, ನಡೆಯುವುದಿಲ್ಲ. ತದ್ದೂರೇ ತದ್ವಂತಿಕೆ, ಅವನು ದೂರ ಕೂಡ ಇದ್ದಾನೆ, ಹತ್ತಿರ ಕೂಡ ಇದ್ದಾನೆ. ತದಂತರಸ್ಯ ಸರ್ವಸ್ಯ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಹಾಗಾಗಿ ಇದನ್ನು ಹೇಗೆ ತಿಳಿಯುವಂಥದ್ದು? ಈಗ ಅಂಬರೀಷ್ ಮಹಾರಾಜರು 12ನೇ ಅಧ್ಯಾಯದಲ್ಲಿ ಅಂಬರೀಷ್ ಮಹಾರಾಜರಿಗೆ ದುರ್ವಾಸ ಮುನಿ ಆ ಒಂದು ರಾಕ್ಷಸನ ಸೃಷ್ಟಿಸಿ ಕೊಲ್ಲುವುದಕ್ಕೆ ಮುಂದಾದಾಗ ಅಲ್ಲಿ ಅಂಬರೀಷ್ ಮಹಾರಾಜನ ಆಸ್ಥಾನದಲ್ಲಿದ್ದ ಸುದರ್ಶನ ಚಕ್ರ ಬಂದು ಅಟ್ಯಾಕ್ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಸುದರ್ಶನ ಚಕ್ರದಲ್ಲಿ ಕೃಷ್ಣ ಇದ್ದಾನೆ. ಆದ್ರೆ ನಾವು ಶುದ್ಧ ಭಕ್ತರಲ್ಲ, ಹಾಗೆ ನಮ್ಗೆ ಕಾಣಿಸುವುದಿಲ್ಲ ಕೃಷ್ಣ. ಆದ್ರೆ ಶುದ್ಧ ಭಕ್ತರಿಗೆ ಕೃಷ್ಣ ಕಾಣಿಸ್ತಾನೆ. ಹಾಗಾಗಿ ನಮಗೆ ಭಗವಂತನ ನೋಡ್ಲಿಕ್ಕೆ ಪ್ರೇಮದ ಕಣ್ಣು ಬೇಕು ಅಂತ ಇಲ್ಲಿ ತಿಳಿಯುವಂಥದ್ದು. ಪರಮಾತ್ಮನ ಸ್ವಭಾವ ಏಕೆ ವಿರೋಧಾತ್ಮಕವಾಗಿದೆ? ಇದನ್ನು ನೀವು Zoom ಚಾಟ್ ನಲ್ಲಿ ಹಾಕ್ಬೋದು. ಪರಮಾತ್ಮನ ಸ್ವಭಾವ ಏಕೆ ವಿರೋಧಾತ್ಮಕವಾಗಿದೆ? ಇಲ್ಲಿ ಉದಾಹರಣೆಯಾಗಿ ನೋಡ್ಬೋದು ನೀವು, ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಯಾವುದು ಚಲಿಸುತ್ತದೆ, ಯಾವುದು ಚಲಿಸೋದಿಲ್ಲ, ಅದರ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರು, ಈಗ ಗೋಲೋಕದಲ್ಲಿ ಇದ್ರು ಕೂಡ ಭಗವಂತ ಎಲ್ಲರಿಗೂ ಸಮೀಪದಲ್ಲಿರ್ತಾನೆ ಅಂತೇಳಿ. ಇಲ್ಲಿ ಉತ್ತರೆಯ ಗರ್ಭ, ಅಭಿಮನ್ಯುವ ಹೆಂಡತಿ ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತ ಇರ್ತಾನೆ, ಪರೀಕ್ಷಿತ್ ಮಹಾರಾಜ. ಸೊ ಏನಾಗುತ್ತೆ, ಈ ಅಶ್ವತ್ಥಾಮ ಪಾಂಡವರನ್ನೆಲ್ಲ ಸಾಯಿಸ್ಬೇಕು ಅಂತೇಳಿ ಈ ಉತ್ತರೆಯನ್ನು ಕೂಡ ಅಟ್ಯಾಕ್ ಮಾಡುವಾಗ ಏನಾಗುತ್ತೆ, ಉತ್ತರೆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಅಂದ್ರೆ ಅವನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಿರ್ತಾನೆ ಅಶ್ವತ್ಥಾಮ. ಸೊ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಉತ್ತರೆ ನಾನು ಸತ್ರು ಕೂಡ ಪರವಾಗಿಲ್ಲ, ನನ್ನ ಮಗುವನ್ನು ರಕ್ಷಿಸು ಅಂತ ಹೇಳಿ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅಲ್ಲಿ ಗರ್ಭದೊಳಗೆ ಹೋಗಿ ಮಗುವನ್ನು ರಕ್ಷಿಸುವಂಥದ್ದು. ಇಲ್ಲಿ ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡ ವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನ ಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ.
ಸೊ ಇಲ್ಲಿ ಭಗವಂತನು ಸೂರ್ಯ, ಚಂದ್ರ, ನಕ್ಷತ್ರ, ಆ ಒಂದು ಪ್ರಕಾಶಮಾನ ವಸ್ತುಗಳ ಪ್ರಭೆಯ ಮೂಲನಾಗಿರ್ತಾನೆ. ಈಗ ನೀವು ಈ ಭೌತಿಕ ಪ್ರಪಂಚದಲ್ಲಿ ಮಾತ್ರ ಸೂರ್ಯ, ಚಂದ್ರ, ನಕ್ಷತ್ರ ಇರುವಂತದ್ದು. ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಒಂದು ದೇಹದ ಕಿರಣದಿಂದವೇ ಅಲ್ಲಿ ಪ್ರಕಾಶಮಾನವಾಗಿರ್ತದೆ ಅಂತ ಹೇಳಲಾಗ್ತದೆ. ಸೊ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯ, ಚಂದ್ರರ ಅಗತ್ಯ ಇರೋದಿಲ್ಲ. ಹಾಗಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಸೇರಬೇಕೆಂದು ಕಾತರನಾದವನಿಗೆ ಭಗವಂತ ಜ್ಞಾನವನ್ನು ನೀಡ್ತಾನೆ. ಇಲ್ಲಿ ನೋಡ್ಬೋದು ನೀವು, ಈ ಬೆಳಕು ಕೂಡ ಕೃಷ್ಣನೇ ಆಗಿರ್ತಾನೆ, ಈ ಮಗುವಿನಲ್ಲಿ ಜ್ಞಾನ ಕೂಡ ಕೃಷ್ಣನೇ. ಈ ರೀತಿಯಾಗಿ ಪ್ರಭುವು ಪ್ರತಿಯೊಬ್ಬರ ಹೃದಯದಲ್ಲಿ ಜ್ಞಾನವನ್ನು ಕೊಡ್ತಾನೆ. ಜ್ಞಾನದ ಗುರಿ ಏನಾಗಿರ್ತದೆ? ಪರಮಾತ್ಮನಿಗೆ ಶರಣಾಗಿ ಅವನನ್ನು ತಿಳಿಯುವುದರಿಂದ ಈ ಜನ್ಮ ಮೃತ್ಯುವಿಂದ ಪಾರು ಮಾಡ್ತಾನೆ ಅಂತ ಹೇಳಲಾಗ್ತದೆ. ಓಕೆ, ಇಲ್ಲಿ ಮಾನಸ ಅವರು ಉತ್ತರವನ್ನು ನೀಡಿದರೆ, ಸಮ ಸ್ವಭಾವ ಇದ್ದರೆ ಜೀವಾತ್ಮಕ್ಕಿಂತ ಪ್ರಮುಖನಾಗುವುದಿಲ್ಲ. ಓಕೆ, ಆಕ್ಚುಲಿ ಅದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪರಮಾತ್ಮನ ಸ್ವಭಾವ ಏಕೆ ವಿರೋಧಾತ್ಮಕವಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನೀವು, ಅವನು ದೂರದಲ್ಲೂ ಇದ್ದಾನೆ, ಹತ್ತಿರದಲ್ಲೂ ಇದ್ದಾನೆ. ಮತ್ತೆ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಕೂಡ ಅಂದ್ರೆ ಭಗವಂತನಿಗೆ ಇಂದ್ರಿಯಗಳಿಲ್ಲ, ಆದ್ರೆ ಈಶೋಪನಿಷತ್ತಿನಲ್ಲಿದೆ, ಹೇಳಿದೆ ಇಂದ್ರಿಯಗಳಿದೆ, ಆದ್ರೆ ಅದು ಆಧ್ಯಾತ್ಮಿಕ ಇಂದ್ರಿಯಗಳು ಅಂತ ಹೇಳಿ. ಈ ರೀತಿಯಾಗಿ ಇದೆಲ್ಲವೂ ಕೂಡ ವಿರೋಧಾಭಾಸ. ಇನ್ನು ಡೀಟೇಲ್ ಆಗಿ ಹೇಳೋದಾದ್ರೆ ಮೂರ್ನಾಲ್ಕು ವಿರೋಧಾಭ್ಯಾಸ ಬರುತ್ತೆ ಇಲ್ಲಿ. ಒಂದದೇ, ನಮ್ಮೆಲ್ಲರ ಪಾಲನೆ ಮಾಡ್ತಾನೆ, ಅದೇ ಅಟ್ಯಾಚ್ಮೆಂಟ್ ಇರೋದಿಲ್ಲ ಅವನ್ಗೆ, ಇದು ವಿರೋಧಾಭಾಸ. ಈಗ ನಾವೇನ್ ಮಾಡ್ತೇವೆ, ಯಾರನ್ನಾದ್ರೂ ಮೇಂಟೈನ್ ಮಾಡ್ತೇವೆ ಅಂದ್ರೆ ನಮಗೆ ಅವರ ಮೇಲೆ ಒಂದು ಹಿಡಿತ ಇರುತ್ತೆ, ನಾನು ಅವರನ್ನು ಕಂಟ್ರೋಲ್ ಮಾಡೋದು ಅಂತೇಳಿ. ಅದರಲ್ಲಿ ನಾವು ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನಿಸ್ತೇವೆ, ಇದು ಕೂಡ ಒಂದು ವಿರೋಧಾತ್ಮಕ. ಹಾಗೆ ಇಲ್ಲಿ 3 ಗುಣಗಳ ಸೃಷ್ಟಿಕರ್ತ ಭಗವಂತನೇ ಆದ್ರೂ ಕೂಡ ಆ 3 ಗುಣಗಳಿಗೆ ಭಗವಂತ ಬಂಧಿಸೋದಿಲ್ಲ. ಆ 3 ಗುಣಗಳು, ಇದು ಕೂಡ ವಿರೋಧಾತ್ಮಕ. ಹಾಗೆ ಇನ್ನೊಂದು, ಈ ಶ್ಲೋಕದಲ್ಲಿ ಭಗವಂತ ಒಳಗೂ ಹೊರಗೂ ಇದ್ದಾನೆ, ಯಾವುದು ಚಲಿಸ್ತದೆ ಯಾವುದು ಚಲಿಸೋದಿಲ್ಲ, ಅವನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಈ ಇಂದ್ರಿಯಗಳಿಂದ ಸಾಧ್ಯ ಇಲ್ಲ. ಅವನ ದೂರದಲ್ಲಿದ್ರು ಕೂಡ ಹತ್ತಿರದಲ್ಲಿರ್ತಾನೆ. ಅಂದ್ರೆ ಭಕ್ತರಾಗಿದ್ರೆ ಮಾತ್ರ ಅರ್ಥ ಮಾಡಿಕೊಳ್ಬಹುದು. ಈಗ ಅವನು ಹೃದಯಕ್ಕೆ ಹತ್ತಿರದಲ್ಲಿದ್ದಾನೆ, ಮತ್ತು ಯಾರು ಅಭಕ್ತರಾಗಿರ್ತಾರೆ ಅವರಿಗೆ ಭಗವಂತ ತುಂಬಾ ದೂರದಲ್ಲಿರ್ತಾನೆ. ಹೀಗೆ ಅವನು ದೂರದಲ್ಲಿಯೂ ಇರಬಲ್ಲ, ಹತ್ತಿರದಲ್ಲೂ ಇರಬಲ್ಲ. ಈ ರೀತಿಯಾಗಿ ಇದನ್ನು ವಿರೋಧಾತ್ಮಕ ಅಂತ ಹೇಳಲಾಗಿದೆ. ಈ 2 ಪಕ್ಷಿಗಳನ್ನು ಗಮನಿಸಿ, ಇವುಗಳ ನಡುವೆ ಇರುವ ವ್ಯತ್ಯಾಸವೇನು? ಸೊ ಇಲ್ಲಿ 2 ಪಕ್ಷಿಗಳನ್ನು ನೀವು ನೋಡ್ತೀರಿ, ಇವುಗಳ ನಡುವೆ ಏನಾದ್ರೂ ನಿಮ್ಗೆ ವ್ಯತ್ಯಾಸ ಕಾಣಿಸ್ತಿದ್ಯಾ? ಅದನ್ನ ನೀವು ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು, ಇಲ್ಲ ಚಾಟ್ ಅಲ್ಲಿ ಕೂಡ ಹಾಕ್ಬೋದು. 2 ಪಕ್ಷಿಗಳಿವೆ, ಇವುಗಳ ನಡುವೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇಲ್ಲಿ ಆತ್ಮ ಇಂದ್ರಿಯ ಸುಖದಲ್ಲಿಯೇ ತಲೀನವಾಗಿರುವಂತದ್ದು. ಪರಮಾತ್ಮ ನೋಡ್ತಾ ಇದ್ದಾನೆ, ಯಾವಾಗ ಇವನು ನನ್ನ ಕಡೆ ಬರ್ತಾನೆ ಅಂತ ಹೇಳಿ ನೋಡ್ಬೋದು. ಆತ್ಮ ತನ್ನ ದೇಹದ ವೀಕ್ಷಕ, ಪರಮಾತ್ಮ ಎಲ್ಲ ದೇಹದ ವೀಕ್ಷಕ, ಇದು ಕೂಡ ಇಲ್ಲಿ ಬರ್ತದೆ. ಅದಕ್ಕೆ ಉತ್ತರ ಇಲ್ಲಿ ನೋಡ್ಬೋದು ನೀವು. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಾ ಮದ್ಭಕ್ತಾ ಏತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ, ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯ್ತು. ಅಂದ್ರೆ ಇಲ್ಲಿ ಹೀಗೆ ನಾನು ಕ್ಷೇತ್ರ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಇವನು ಸಂಗ್ರಹವಾಗಿ ಹೇಳಿದ್ದಾಯ್ತು. ಇದು ಭಗವಂತ ಹೇಳಿದ. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಸೊ ಭಕ್ತರಿಗೆ ಮಾತ್ರ ಇದು ಪೂರ್ತಿಯಾಗಿ ಅರ್ಥವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ.
ಪರಿಶುದ್ಧ ಭಕ್ತರು ಪರಿಪೂರ್ಣ ಜ್ಞಾನವನ್ನು ನೇರವಾಗಿ ತಿಳಿಯಬಲ್ಲರು. ಇತರರಿಗೆ ಇದನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪರಿಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ. ಯಾರು ಕೃಷ್ಣನೇ ಸರ್ವಸ್ವ ಅಂತ ಅರ್ಥ ಮಾಡಿಕೊಳ್ತಾರೆ ಅವರಿಗೆ ನಿಜವಾದ ಜ್ಞಾನವನ್ನು ಪಡಿತಾರೆ. ಅವರು ಜ್ಞಾನವೆಂದ್ರೆ ಭಕ್ತಿ ಸೇವೆಯ ಪೂರ್ವಭಾವಿ ಅರಿವು. ಜ್ಞಾನದ ಗುರಿ ಏನಾಗಿರ್ತದೆ ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವಂಥದ್ದು. ಇದು ಭಕ್ತರಿಗೆ ಮಾತ್ರ ಸಾಧ್ಯ, ಇತರರಿಗೆ ಇದು ಸಾಧ್ಯವಿಲ್ಲ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಇಲ್ಲಿ ದೇಹವು ಕ್ಷೇತ್ರ, ಆತ್ಮವು ಪುರುಷ ಅಥವಾ ಜೀವಿ. ಈ ದೇಹವು ಕ್ಷೇತ್ರ, ಇದು ಐಹಿಕ ಪ್ರಕೃತಿಯಿಂದ ಆದದ್ದು, ಪಂಚಮಹಾಭೂತಗಳಿಂದ ಆಗಿರುವಂತದ್ದು. ಇದು ಇಲ್ಲಿ ಆತ್ಮವು ಭಗವಂತನ ವಿಭಿನ್ನ ಅಂಶವಾಗಿರ್ತದೆ. ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ಕ್ಷೀರೋದಕರ್ಷ ವಿಷ್ಣು. ಅವನು ಭಗವಂತನ ಸ್ವಾಂಶ ವಿಸ್ತರಣೆಗೆ ಸೇರಿದವನು. ಸೊ ಇಲ್ಲಿ ಪ್ರಕೃತಿಯು ಜೀವಿಯು ನಿತ್ಯವಾದದ್ದು, ಅಂದ್ರೆ ಅವರು ಸೃಷ್ಟಿಗೆ ಮೊದಲೇ ಇದ್ರು. ಐಹಿಕ ಪ್ರಕೃತಿಯು ಈಗ ಮಹತ್ತತ್ವದ ಮೇಲೆ ಭಗವಂತ ಗ್ಲಾನ್ಸ್ ಮಾಡಿದಾಗ ಏನಾಗುತ್ತೆ, ಅದು ಅನ್ಲಿಮಿಟೆಡ್ ಬ್ರಹ್ಮಾಂಡಗಳನ್ನು ಸೃಷ್ಟಿಸುವಂಥದ್ದು. ಆ ಬ್ರಹ್ಮಾಂಡಗಳಿಗೆ ಗರ್ಭೋದಕರ್ಷ ವಿಷ್ಣು ಹೋಗುವಂಥದ್ದು. ನಂತರ ಕ್ಷೀರೋದಕರ್ಷ ವಿಷ್ಣು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರುವಂಥದ್ದು. ಸೊ ಈ ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿಂದ ಆಗುವ ಎಲ್ಲಾ ಪರಿವರ್ತನೆಗಳು, ಪ್ರಭಾವಗಳು ಐಹಿಕ ಪ್ರಕೃತಿಯಿಂದ ಆದವು. ಈ ಒಂದು ಜೀವಿಗಳೇನಿದೆ ಎಲ್ಲವೂ ಕೂಡ ಅವರವರ ಗುಣಾನುಸಾರವಾಗಿ ಆಗುವಂಥದ್ದು. ಈಗ ಹಸು ಅಂತ ಹೇಳಿದ್ರೆ ಸತ್ವಗುಣ, ಸಿಂಹ ಅಂತ ಹೇಳಿದ್ರೆ ರಜೋಗುಣ, ಮತ್ತೆ ನಾಯಿ ಇದೆಲ್ಲವೂ ಕೂಡ ತಮೋಗುಣ ಅಂತ ಹೇಳಲಾಗ್ತದೆ. ಜೀವಿಗಳಿಗೆ ಸಂಬಂಧಿಸಿದ ಎಲ್ಲಾ ಪರಿವರ್ತನೆಗಳಿಗೂ ವೈವಿಧ್ಯಕ್ಕೂ ದೇಹವೇ ಕಾರಣ ಅಂತ ಹೇಳಲಾಗ್ತದೆ. 84 ಲಕ್ಷ ಜೀವಿ ರಾಶಿಗಳಿಗೆ ಕಾರಣವಾಗುವ ಐಹಿಕ ಸಂಪರ್ಕದ ಪಾತ್ರವೇನು? 84 ಲಕ್ಷ ಕ್ರಿಮಿಯಾಗಿ, ಮೀನಾಗಿ, ಪಕ್ಷಿಯಾಗಿ, ಪ್ರಾಣಿಯಾಗಿ, ಮರ ಆಗಿ, ಮತ್ತೆ ಮನುಷ್ಯ ಜನ್ಮ ಸಿಗುವಂಥದ್ದು. ಅದಕ್ಕೆ ಕಾರಣ ಇಲ್ಲಿದೆ ಉತ್ತರ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಇಲ್ಲಿ ಹಿಂದಿನ ಪ್ರಶ್ನೆಗೆ ಉತ್ತರಗಳು. ಐಹಿಕ ಸಂಪರ್ಕದ ಪಾತ್ರಕ್ಕೆ ಕಾರಣ ಪ್ರಕೃತಿ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಪ್ರಕೃತಿ ಅಂತ ಹೇಳಿದ್ರೆ 3 ಗುಣಗಳು. ಈ ಪ್ರಕೃತಿಯಿಂದಾಗಿ ಜೀವಿಗೆ ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಕರ್ಮಾನುಸಾರವಾಗಿ ಒಂದು ದೇಹವು ಸಿಗ್ತದೆ, ಆ ದೇಹದಲ್ಲಿ ಸುಖ ದುಃಖ ಸಿಗುವಂಥದ್ದು. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸತ್ ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಇಲ್ಲಿ ಐಹಿಕ ಪ್ರಕೃತಿ ಮೇಲೆ ಪ್ರಭುತ್ವ ನಡೆಸಬೇಕು ಅಂತೇಳಿ ಅವನಿಗೆ ಆಸೆ ಇರುತ್ತೆ ಅಂತೇಳಿ, ಅದಕ್ಕೆ ಈ ಜನ್ಮ ಸಿಗೋದು ಅಂತೇಳಿ. ಆ ಇಚ್ಛೆ ನಾವು ಬಯಸಿದಂತೆ ಈ ಒಂದು ಶರೀರ ಸಿಗುತ್ತೆ ಅಂತ ಹೇಳಲಾಗ್ತದೆ. ಜೀವಿಯು ಒಮ್ಮೆ ದೇವತೆಯಾಗಿ, ಯಾಕಂತೇಳಿದ್ರೆ ನಮ್ಮಲ್ಲಿ ಈಗ ಬ್ರಹ್ಮನಲ್ಲಿ 50 ಗುಣಗಳಿರ್ತವಂತೆ. ಆ ಬ್ರಹ್ಮನ ಹಂತಕ್ಕೆ ಕೂಡ ಹೋಗ್ಲಿಕ್ಕೆ ಆಗ್ತದೆ ಜೀವಿಗಳಿಗೆ. ದೇವತೆಯಾಗಿ, ಮನುಷ್ಯನಾಗಿ, ಮೃಗವಾಗಿ, ಪಕ್ಷಿಯಾಗಿ, ಹುಳವಾಗಿ, ಜಲಪ್ರಾಣಿಯಾಗಿ, ಸಂತನಾಗಿ, ತಿಗಣೆಯಾಗಿ ಹುಡ್ತಾನೆ. ಜೀವಾತ್ಮನು ತಾನು ಸನ್ನಿವೇಶದ ಪ್ರಭು ಎಂದು ತಿಳ್ಕೊಳ್ತಾನೆ, ಆದ್ರೆ ಅವನು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿರ್ತಾನೆ. ಐಹಿಕ ಪ್ರಕೃತಿ, ನಾವು ಇಲ್ಲಿ ಮಾಯೆಯ ಹಿಡಿತದಲ್ಲಿರ್ತೇವೆ. ಮಾಯೆ ಅಂತ ಹೇಳಿದ್ರೆ ನಮ್ಮನ್ನು ಕಂಟ್ರೋಲ್ ಮಾಡ್ತೇವೆ. ಆದ್ರೆ ನಾವು ತಿಳಿತೇವೆ ನಾವು ಈ ಪ್ರಕೃತಿಯನ್ನು ನಡೆಸ್ತಾ ಇದ್ದೇವೆ, ನಾ ಪ್ರಕೃತಿಯ ಒಡೆಯ ಅಂತ ತಿಳಿತೇವೆ. ಆದ್ರೆ ನಾವು ಆ ಪ್ರಕೃತಿಯ ಹಿಡಿತದಲ್ಲಿ ಇರ್ತೇವೆ.
ಆ ಪ್ರಕೃತಿಯ ಪ್ರಭಾವದಲ್ಲಿ ಇರ್ತಾರೆ. ಆದುದರಿಂದ ಮನುಷ್ಯನು ಈ 3 ಐಹಿಕ ಗುಣಗಳನ್ನು ಮೀರಿ ದಿವ್ಯ ಸ್ಥಿತಿಯನ್ನು ಸಾಧಿಸಬೇಕು. ಇದು ಕೃಷ್ಣ ಪ್ರಜ್ಞೆಯಿಂದ, ಇದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೇಳುವಂಥದ್ದು. ಸೊ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿದ್ರೆ ಅವನ ಐಹಿಕ ಪ್ರಜ್ಞೆಯು ಅವನು ದೇಹದಿಂದ ದೇಹಕ್ಕೆ ಸಾಗುವಂತೆ ಮಾಡ್ತದೆ. ಸೊ ಅವನ್ ಯಾವ ಒಂದು ಇಚ್ಛೆ ಇರುತ್ತೆ ಅವನಿಗೆ ಸಾಯುವಾಗ, ನೆಕ್ಸ್ಟ್ ಅದೇ ಒಂದು ದೇಹ ಸಿಗ್ತಾ ಹೋಗುತ್ತೆ ಅಂತ ಹೇಳಲಾಗ್ತದೆ. ಯಾವ್ದಾದ್ರು ಡಿಸೈರ್ಸ್ ಫುಲ್ಫಿಲ್ ಆಗ್ಲಿಲ್ಲ ಅಂದ್ರೆ ಈ ಜನ್ಮದಲ್ಲಿ, ನೆಕ್ಸ್ಟ್ ಜನ್ಮ ಆ ದೇಹದಲ್ಲಿ ಅವನಿಗೆ ಇಚ್ಛಾನುಸಾರ. ನಾನು ಈಗ ಕೆಲವರಿಗೆ ನೀರಿನಲ್ಲಿ ಇರ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ, ಅವರು ನೆಕ್ಸ್ಟ್ ಮೀನ್ ಆಗ್ತಾರೆ ಅಂತ ಹೇಳಲಾಗ್ತದೆ. ಈ ರೀತಿಯಾಗಿ ಸೊ ಅವನು ದೇಹದಿಂದ ದೇಹಕ್ಕೆ ಸಾಗುವಂತೆ ಒತ್ತಾಯ ಮಾಡ್ತದೆ ಅಂತ ಹೇಳಲಾಗ್ತದೆ. ಏಕೆಂದ್ರೆ ಅನಾದಿ ಕಾಲದಿಂದ ಅವನಿಗೆ ಐಹಿಕ ಬಯಕೆಗಳು ಇದ್ದೇ ಇದೆ, ಆದ್ರೆ ಅವನು ಈ ಗ್ರಹಿಕೆಯನ್ನು ಬದಲಾಯಿಸಿಕೊಳ್ಬೇಕು. ಹಾಗಾಗಿ ಆಚಾರ್ಯರು ಪ್ರಭುಪಾದರ ಮೂಲಕ ನಾವು ತಿಳಿದುಕೊಳ್ಬೇಕು ಏನ್ ಈ ಒಂದು ಬದಲಾವಣೆ ಇರುತ್ತೆ, ಏನ್ ಈ ಒಂದು ನಮಗೆ ಈ ಜನ್ಮದಲ್ಲಿ ಈ ಒಂದು ಶರೀರ ಸಿಗುತ್ತೆ, ಈ ಸುಖ ದುಃಖ ಎಲ್ಲದಕ್ಕೂ ಕೂಡ ನಾವೇ ಕಾರಣವಾಗಿರ್ತೇವೆ ಅಂತೇಳಿ. ಯಾಕೆ ನಮ್ಮಲ್ಲಿ ಅನಾದಿ ಕಾಲದಿಂದ ಕೂಡ ಬಯಕೆಗಳು ಇದ್ದೇ ಇದೆ. ಪರಮಾತ್ಮನು ಮಾಡುವ 2 ಕಾರ್ಯಗಳು ಯಾವುವು? ಇದನ್ನು ನೀವು ಝೂಮ್ ಚಾಟ್ ನಲ್ಲಿ ಹಾಕ್ಬೋದು. ಪರಮಾತ್ಮನು ಮಾಡುವ 2 ಕಾರ್ಯಗಳು ಯಾವುದು? ಅದಕ್ಕೆ ಇಲ್ಲಿ ಉತ್ತರವನ್ನು ನೋಡ್ಬೋದು. ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಪರಮಾತ್ಮನು ಮಾಡುವ 2 ಕಾರ್ಯಗಳು ಯಾವುವು? ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ, ಮೇಲ್ವಿಚಾರಕ ಮತ್ತು ಅಪ್ಪಣೆ ಕೊಡುವವನಾಗಿ ಕೆಲಸ ಮಾಡ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವತಾ ವರ್ತಮಾನೋಪಿ ನ ಸಾ ಭೂಯೋ ವಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಇಲ್ಲಿ ಪರೀಕ್ಷಿತನಿಗೆ ಶುಕಮುನಿ ಅವರು ಭಾಗವತಂ ಪ್ರವಚನ ಮಾಡ್ತಾ ಇರುವಂತದ್ದು. ಹಾಗೆ ದೇವಹೂತಿಗೆ ಕಪಿಲ ಮುನಿ, ದೇವಹೂತಿ ಕರ್ದವ ಮುನಿಯ ಹೆಂಡತಿ ಆಗಿರ್ತಾಳೆ. ಸೊ ಅವರ ಮಗ ಕಪಿಲ ಮುನಿಯೇ ಈ ಜ್ಞಾನವನ್ನು ಉಪದೇಶ ಮಾಡುವಂಥದ್ದು. ಹೀಗೆ ತಿಳಿದವರು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ಇಲ್ಲಿ ಕೇಳುವುದು ತುಂಬಾ ಮುಖ್ಯ. ಶ್ರವಣಂ ಕೀರ್ತನಂ ಸ್ಮರಣಂ, ಇದರಲ್ಲಿ ಶ್ರವಣಂ ತುಂಬಾ ಮುಖ್ಯ. ಕೇಳುವುದರಿಂದ ಇವರೆಲ್ಲರೂ ಕೂಡ ವಿಮೋಚನೆ ಆಗುತ್ತೆ, ಅವರಿಗೆ ಲಿಬರೇಟೆಡ್ ಆಗ್ತಾರೆ ಅಂತ ಹೇಳಿದ್ರೆ ಅವರು ಮುಕ್ತಿಯನ್ನು ಪಡೆದು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗುತ್ತೆ. ಹಾಗೆ ಇಲ್ಲಿ ಹೇಳುವಂಥದ್ದು ಚೈತನ್ಯ ಮಹಾಪ್ರಭುಗಳು ಏನಂತೇಳಿ, ನಾವು ಕೇಳ್ಬೇಕು. ಈಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದು ಅಂತ ಹೇಳಿದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ನಾವು ಕೇಳುವುದರ ಮೂಲಕ ಭಗವಂತನ ನೋಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಮನಸ್ಸಿನಲ್ಲಿ ಜಪಿಸಬಾರ್ದು, ನಾವು ಅದನ್ನು ಸ್ವಲ್ಪ ನಮ್ಗೆ ಕೇಳುವಷ್ಟು ಜೋರಾಗಿ ಜಪಿಸ್ಬೇಕು ಅಂತ ಹೇಳಲಾಗ್ತದೆ. ಇದರಿಂದ ಏನಾಗುತ್ತೆ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಂ ಆತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ, ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು, ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಇಲ್ಲಿ ಹೇಳುವಂಥದ್ದು ಈ ನಾಸ್ತಿಕರು, ಸಂದೇಹವಾದಿಗಳು ಅಂತ ಹೇಳಿದ್ರೆ ಇಲ್ಲಿ ಕಂಡೀಷನ್ ಸೋಲ್ಸ್ ಅಂತ ಹೇಳಿದ್ರೆ ನಾವು ಬದ್ಧಾತ್ಮಗಳು ಅಂತ ಹೇಳಲಾಗ್ತದೆ. ಅಂದ್ರೆ ನಾವು ಎಲ್ಲದಕ್ಕೂ ಡಿಪೆಂಡ್ ಆಗಿದ್ದೇವೆ, ಅವಲಂಬಿತರಾಗಿದ್ದೇವೆ. ಸೂರ್ಯ, ಚಂದ್ರ, ಈಗ ಗಾಳಿ, ನೀರು, ಬೆಳಕು ಎಲ್ಲದಕ್ಕೂ ಕೂಡ ನಾವು ಡಿಪೆಂಡ್ ಆಗಿದ್ದೇವೆ. ಹಾಗಾಗಿ ಕಂಡೀಷನ್ ಸೋಲ್ಸ್ ಅಂತ ಹೇಳುವಂಥದ್ದು ನಮ್ಗೆ. ಅದರಲ್ಲಿ ಎರಡು ವರ್ಗಗಳಾಗಿ ಕೃಷ್ಣನು ಮಾಡಿದ್ದಾನೆ, ಅದನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಒಂದು ವರ್ಗ ಅಂತ ಹೇಳಿದ್ರೆ ಈ ನಾಸ್ತಿಕರು, ಸಂದೇಹವಾದಿಗಳು.
ಆಧ್ಯಾತ್ಮಿಕ ತಿಳುವಳಿಕೆಗೆ ದೂರವಾಗಿರ್ತಾರೆ. ಇನ್ನೊಂದು ವರ್ಗದವರು ಆಧ್ಯಾತ್ಮಿಕ ಬದುಕನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಿಷ್ಠರಾದವರು, ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಭಕ್ತರು, ತತ್ವಜ್ಞಾನಿಗಳು, ನಿಷ್ಕಾಮ ಕರ್ಮಿಗಳು ಇವರು. ಸೊ ಹೀಗೆ ಧ್ಯಾನದಿಂದ ಜ್ಞಾನವನ್ನು ಬೆಳೆಸಿಕೊಂಡು, ಕೆಲವರು ಧ್ಯಾನದಿಂದ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು, ಇನ್ನು ಕೆಲವರು ನಿಷ್ಕಾಮ ಕರ್ಮ ಅಂದ್ರೆ ಕೆಲಸ ಮಾಡ್ತಾರೆ, ಆದ್ರೆ ಅವರು ಫಲದ ನಿರೀಕ್ಷೆ ಇಟ್ಟುಕೊಳ್ಳೋದಿಲ್ಲ. ಅವರು ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣ್ತಾರೆ. ಓಕೆ, ಸೊ ಇಲ್ಲಿ ಒಂದು ಈ ಶ್ಲೋಕದಲ್ಲಿ 24 ಓಕೆ. ಏವಂ ವೇತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವತಾ ವರ್ತಮಾನೋಪಿ ನ ಸಾ ಭೂಸೋ ಅಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಸೊ ಇಲ್ಲಿ ಐಹಿಕ ಪ್ರಕೃತಿ, ಪರಮಾತ್ಮ, ಜೀವಿ ಮತ್ತು ಅವರ ಪರಸ್ಪರ ಪ್ರಕ್ರಿಯೆ ಇದನ್ನು ಅರ್ಥ ಮಾಡಿಕೊಂಡವನು ಭಗವಂತನ ಧಾಮಕ್ಕೆ ಹೋಗುವುದು ಖಂಡಿತ. ಇದು ಜ್ಞಾನದ ಫಲ. ಹಾಗಾಗಿ ನಾವು ಭಗವದ್ಗೀತೆಯನ್ನು ಗುರುವಿನ ಮೂಲಕ ತಿಳಿದುಕೊಳ್ಳಬೇಕು. ಪ್ರಭುಪಾದರ ಭಗವದ್ಗೀತೆ ಆಸ್ ಇಟ್ ಈಸ್ ಅನ್ನು ಓದಿದ್ರೆ ಎಲ್ಲವೂ ತಿಳಿಯುತ್ತೆ. ಅನ್ಯೇ ತ್ವೇವಮ ಜಾನಂತಹ ಶ್ರುತ್ವಾ ನೇಭ್ಯ ಉಪಾಸತೆ ತೇ ಅಪಿ ಚಾತಿ ತರಂತೇವ ಮೃತ್ಯುಂ ಶ್ರುತಿ ಪರಾಯಣಾಃ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಇಲ್ಲಿ ದೇವಹೂತಿ ಕದ್ದಬ ಮುನಿಯ ಹೆಂಡತಿ, ಕಪಿಲ ಮುನಿಯ ತಾಯಿ. ಸೊ ಮಗನಿಂದ ಕೇಳುವಂಥದ್ದು ಅವರು ಭಗವಂತನ ಬಗ್ಗೆ. ಈ ರೀತಿಯಾಗಿ ಕೇಳಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಹಾಗಾಗಿ ಕೇಳುವುದು ತುಂಬಾ ಮುಖ್ಯವಾಗಿರ್ತದೆ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿದ್ಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಸೊ ಇಲ್ಲಿ ಈ ಒಂದು ವಿಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವುದು ಕೂಡ ಭಗವಂತನೇ. ಆದ್ರೆ ಅವರು ತಿಳಿಯುವಂಥದ್ದು ಎಲ್ಲವೂ ನಾನೇ ಫೈಂಡ್ ಔಟ್ ಮಾಡಿದೆ ಅಂತೇಳಿ ಈಗಿನ ಕಾಲದವರು. ಮೊದಲಿನವರು ಭಗವಂತನಿಗೆ ಮೊದಲು ಹೇಗಿದ್ರು ಅಂದ್ರೆ ವಿಜ್ಞಾನಿಗಳು, ಅವರು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಯೇ ಮಾಡ್ತಾ ಇದ್ರು. ಬಟ್ ಈಗ ನೀವು ನೋಡ್ಬೋದು, ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸವನ್ನು ಗಳಿಸಿಕೊಂಡಾಗೆ ಅವರು ಭಗವಂತನಿಂದ ದೂರ ಆಗ್ತಾ ಬರ್ತಾರೆ. ನಮ್ಮ ಮಕ್ಕಳನ್ನೇ ನೋಡ್ಬೋದು. ಯಾಕಂತ ಹೇಳಿದ್ರೆ ಈಗ ಹಾಗಿದೆ ಎಜುಕೇಶನ್ ಸಿಸ್ಟಮ್. ಮೊದ್ಲು ಅಂದ್ರೆ ಗುರುಕುಲ ಸಿಸ್ಟಮ್ ಎಜುಕೇಶನ್ ಅಲ್ಲಿ ಏನಿತ್ತು, ಅಲ್ಲಿ ಭಗವಂತನ ಬಗ್ಗೆ ಹೇಳ್ತಾ ಇದ್ರು, ಅಲ್ಲಿ ಗುರು ಡಿಸೈಡ್ ಮಾಡ್ತಾ ಇದ್ರು, ಓ ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ವೈಶ್ಯ, ಇವನು ಶೂದ್ರ ಅಂತೇಳಿ. ಆದ್ರೆ ಈಗ ಸೋಕಾಲ್ಡ್ ಎಜುಕೇಶನ್ ಅಲ್ಲಿ ಏನಾಗಿದೆ, ಹೇಗೆ ಆನ್ ಮಾಡ್ಬೇಕು ಅಷ್ಟೇ ನಮ್ಗೆ ಗುರಿಯಾಗಿರ್ತದೆ. ಭಗವಂತನಿಂದ ದೂರ ಆಗ್ತಾ ಬರ್ತಾರೆ. ಯಾರು ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ತಾರೆ, ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ, ಯಾವುದೇ ಈ ಚರಾಚರಗಳಲ್ಲಿ ಅಸ್ತಿತ್ವದಲ್ಲಿರುವ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರು, ಚಲಿಸುವಂಥದ್ದು, ಚಲಿಸದೇ ಇರುವಂಥದ್ದು ಎಲ್ಲವೂ ಕೂಡ ಇದು ಕ್ಷೇತ್ರ. ಕ್ಷೇತ್ರ ಅಂದ್ರೆ ಈ ಶರೀರ, ಕ್ಷೇತ್ರಜ್ಞರ ಆತ್ಮ ಪರಮಾತ್ಮರ ಸಂಯೋಗ ಎಂದು ತಿಳಿದಿತ್ತು, ಅದನ್ನು ತಿಳಿಯಬೇಕು. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯಂತಂ ಯ ಪಶ್ಯತಿ ಸ ಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಇಲ್ಲಿ ಅಜ್ಞಾನಿಗಳು ಹೇಗೆ ಅಂತ ಹೇಳಿದ್ರೆ ಅವರು ದೇಹದ ಭಾವನೆಯಲ್ಲಿ ಇರ್ತಾರೆ. ದೇಹವು ನಾಶವಾದಾಗ ಎಲ್ಲವೂ ಮುಗಿದು ಹೋಗುತ್ತದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಯಾವಾಗ್ಲೂ ಶಾಶ್ವತವಾಗಿರ್ತಾರೆ ಅಂತ ತಿಳಿಬೇಕು. ಅವರು ಹಲವು ಚರಾಚರ ರೂಪಗಳಲ್ಲಿ ಮುಂದಕ್ಕೆ ಸಾಗ್ತಾ ಇರ್ತಾರೆ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮ, ಆತ್ಮ ಪರಮಾತ್ಮ. ಈ ದೇಹವು ಬಿಡುವಾಗ ಆತ್ಮ ಪರಮಾತ್ಮ, ಅದಕ್ಕೆ ಹೇಳುವಂಥದ್ದು ಪರಮಾತ್ಮನಿಗೆ ಎಲ್ಲವೂ ತಿಳಿದಿರ್ತದೆ ನಮ್ಮ ಬಗ್ಗೆ ಅಂತ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಜನ್ಮವನ್ನು
ಜನ್ಮವನ್ನು ಪಡೆದಿರ್ತೇವೆ, ಅದೆಲ್ಲವೂ ಕೂಡ ಜನ್ಮದಲ್ಲಿ ಏನ್ ಮಾಡಿರ್ತೇವೆ ಎಲ್ಲವೂ ಕೂಡ ಪರಮಾತ್ಮನಿಗೆ ಗೊತ್ತಿರುತ್ತೆ. ಅದಕ್ಕೆ ಹೇಳುವಂತದ್ದು ಪರಮಾತ್ಮ ನಮ್ಮ ಬೆಸ್ಟ್ ಫ್ರೆಂಡ್, ವೆಲ್ ವಿಶರ್ ಅಂತೇಳಿ. ಸೊ ಆ ಒಂದು ಈ ದೇಹವು ಪಂಚಮಹಾಭೂತಗಳಿಂದ ಮಾಡಿರುವಂತದ್ದು, ಹಾಗಾಗಿ ಇದು ನಾಶವಾಗುವಂತದ್ದು. ಇದು ನಾಶ ಆಗುವಾಗ ದೇಹದಲ್ಲಿರುವ ಜೀವಾತ್ಮನಾಗ್ಲಿ ಪರಮಾತ್ಮನಾಗ್ಲಿ ಅಳಿಯುವುದಿಲ್ಲ, ಅವರು ಇನ್ನೊಂದು ದೇಹಕ್ಕೆ ಹೋಗ್ತಾರೆ. ಕರ್ಮಾನುಸಾರವಾಗಿ ಆತ್ಮ ಏನೆಲ್ಲ ಒಂದು ಮಾಡಿರ್ತಾನೆ ಈ ಜನ್ಮದಲ್ಲಿ, ನೆಕ್ಸ್ಟ್ ಜನ್ಮದಲ್ಲಿ ಅವನಿಗೆ ಕರ್ಮಾನುಸಾರವಾಗಿ ದೇಹವು ಸಿಗ್ತದೆ. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾನೆ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಸಮಂ ಪಶ್ಯಂತಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನಾಹಿನಸ್ತಿ ಆತ್ಮಾನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಸೊ ನಾವು ನೋಡುದಾದ್ರೆ ಹೇಗೆ, ಇದು ಹಸು, ಇದು ನಾಯಿ, ಇದು ಆನೆ, ಇದು ಬೆಕ್ಕು, ಈ ರೀತಿ ನೋಡ್ತೇವೆ. ಆದ್ರೆ ಯಾರು ಈ ಒಂದು ಜ್ಞಾನವನ್ನು ಪಡೆದಿರ್ತಾರೆ ಅವರು ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮನನ್ನು ಗುರುತಿಸ್ತಾರೆ. ಹಾಗಾಗಿ ಅವರು ಆ ರೀತಿಯಾಗಿ ಎಲ್ಲಾ ಜೀವಿಯನ್ನು ಸಮವಾಗಿ ನೋಡುವ ಕಾರಣ ಅವರು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಪ್ರಕೃತಿವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಇಲ್ಲಿ ವಾಸ್ತವವಾಗಿ ಹೇಳುವುದಾದ್ರೆ ದೇಹ ಒಂದು ಯಂತ್ರ. ಇದು ಬಯಕೆಗಳ ತೃಪ್ತಿಗಾಗಿ ಭಗವಂತ ರೂಪಿಸಿದ್ದಾನೆ. ಬಯಕೆಗಳಿಂದಾಗಿ ಮನುಷ್ಯನನ್ನು ಕಷ್ಟಪಡುವ ಅಥವಾ ಸುಖ ಪಡುವ ಪರಿಸ್ಥಿತಿಗಳಲ್ಲಿ ಇಡಲಾಗ್ತದೆ. ಇಲ್ಲಿ ದೇಹವು ಎಲ್ಲ ಕೆಲಸವನ್ನು ಮಾಡ್ತದೆ. ಇದು ಐಹಿಕ ಪ್ರಕೃತಿಯಿಂದ ಆಗಿರುವಂತದ್ದು. ಆತ್ಮ ಏನು ಮಾಡುದಿಲ್ಲ. ಆಕ್ಚುಲಿ ಇದನ್ನು ಯಾರು ತಿಳಿತಾರೆ ಅವರೇ ನಿಜವಾಗಿ ನೋಡ್ತಾರೆ. ಈ ಹೇಳಿಕೆಯನ್ನು ನೀವು ಹೇಗೆ ವಿವರಿಸುತ್ತೀರಿ? ತಾನು ಏನನ್ನೂ ಮಾಡುವುದಿಲ್ಲ, ಈ ಹೇಳಿಕೆಯನ್ನು ನೀವು ಹೇಗೆ ವಿವರಿಸುತ್ತೀರಿ? ಯಥಾ ಸರ್ವಗತಂ ಸಾಕ್ಷ್ಯಾದ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬಹುದು? ಹಿಂದಿನ ಪ್ರಶ್ನೆಯನ್ನು, ತಾನು ಏನನ್ನು ಮಾಡುವುದಿಲ್ಲ ಅಂತ ಹೇಳಿದ್ರೆ, ಈಗ ಇದಕ್ಕೆ ಉದಾಹರಣೆಯಾಗಿ, ಈಗ ಗಾಳಿ ಬೀಸಿದಾಗ ಅದು ಹೊಲಸಿನ ಮೇಲೆ ಬೀಸಿದಾಗ ಅದು ವಾಸನೆಯನ್ನು ಪಸರಿಸುತ್ತೆ. ಅದೇ ಒಂದು ಹೂವಿನ ಗಿಡದ ಮೇಲೆ ಬೀಸಿದಾಗ ಅದು ಪರಿಮಳವನ್ನು ಪಸರಿಸುತ್ತೆ. ಈ ರೀತಿಯಾಗಿ ಅಂದ್ರೆ ಇಲ್ಲಿ ಗಾಳಿ, ಆಕಾಶವು ಎಲ್ಲೆಲ್ಲಿಯೂ ಇದ್ರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು, ಬ್ರಹ್ಮನ್ ಅಂದ್ರೆ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಈಗ ಗಾಳಿಯಲ್ಲಿ ಏನು ಸ್ಮೆಲ್ ಆಗ್ಲಿ ಪರಿಮಳ ಆಗ್ಲಿ ಅದು ಯಾವುದರ ಮೇಲೆ ಬೀಸುತ್ತೆ ಅದು ನಮಗೆ ಫೀಲ್ ಆಗುವಂಥದ್ದು. ಇದು ಸ್ಮೆಲ್ ಬರ್ತಾ ಇದೆ, ಇದು ಪರಿಮಳ ಬರ್ತಾ ಇದೆ, ಈ ರೀತಿಯಾಗಿ. ಹಾಗಾಗಿ ಈ ಜೀವಿಯು ಹೇಗೆ ದೇಹದೊಡನೆ ಸಂಪರ್ಕ ಹೊಂದ್ತಾರೆ ಮತ್ತೆ ಹೇಗೆ ನಾಶವಾಗ್ತಾನೆ, ಹೇಗೆ ಅದರಿಂದ ಹೊರಗಿರ್ತಾನೆ, ಇದು ಯಾವುದನ್ನು ಕೂಡ ವಿಜ್ಞಾನಿಗಳು ಕೂಡ ಕಂಡುಹುಡುಕ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಲಾಗ್ತದೆ. ವಿಜ್ಞಾನಿಯು ಇದನ್ನು ಖಚಿತಪಡಿಸಿಕೊಳ್ಳಲಾರ. ಯಥಾ ಪ್ರಕಾಶಯತಿ ಏಕಃ ಕೃಷ್ಣಂ ಲೋಕಂ ಇಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ನೀವು ಕೇಳಿದ್ದೀರಾ ಪ್ರಜ್ಞಾಹೀನನಾಗಿದ್ದಾನೆ ಅಂತೇಳಿ. ಆ ಪ್ರಜ್ಞೆಯಿಂದ ಇಡೀ ದೇಹವು ಬೆಳಗುವಂಥದ್ದು. ಹೇಗೆ ಒಬ್ಬನೇ ಸೂರ್ಯ ಇಡೀ ವಿಶ್ವವನ್ನು ಹೇಗೆ ಬೆಳಗ್ತಾನೆ ಆ ರೀತಿಯಾಗಿ. ಇದಕ್ಕೆ ಹೇಳುವಂಥದ್ದು ಹೇಗೆ ಒಂದು
ಜೀವಾತ್ಮನ ಒಂದು ಸಣ್ಣ ಕಣವು ದೇಹದ ಹೃದಯದಲ್ಲಿದ್ದು ಪ್ರಜ್ಞೆಯ ಮೂಲಕ ಇಡೀ ದೇಹವನ್ನು ಬೆಳಗ್ತದೆ. ಸೂರ್ಯ ಪ್ರಕಾಶ ಅಥವಾ ಬೆಳಕು ಸೂರ್ಯನಿದ್ದಾನೆ ಎನ್ನುವುದಕ್ಕೆ ಪುರಾವೆಯಾದಂತೆ ಪ್ರಜ್ಞೆಯು ಆತ್ಮನ ಇರುವಿಕೆಗೆ ಪುರಾವೆ ಅಂತ ಹೇಳಲಾಗ್ತದೆ. ದೇಹದಲ್ಲಿ ಆತ್ಮವಿದ್ದಾಗ ದೇಹದಲ್ಲಿ ಎಲ್ಲೆಲ್ಲಿಯೂ ಪ್ರಜ್ಞೆ ಇರ್ತದೆ. ಆತ್ಮವು ದೇಹವನ್ನು ಬಿಡುತ್ತಲೇ ಪ್ರಜ್ಞೆಯೂ ಇರೋದಿಲ್ಲ. ಪ್ರಜ್ಞೆಯು ಜೀವಿಯ ಲಕ್ಷಣ. ಈಗ ಒಂದು ದೇಹದ ಪ್ರಜ್ಞೆ ಇನ್ನೊಂದು ದೇಹದ ಪ್ರಜ್ಞೆಯೊಂದಿಗೆ ಇನ್ನೊಂದು ದೇಹದ ಪ್ರಜ್ಞೆಯೊಂದಿಗೆ ಪಾಲ್ಗೊಳ್ಳುವುದಿಲ್ಲ. ಆದ್ರೆ ಜೀವಾತ್ಮನ ಗೆಳೆಯನಾಗಿ ಪರಮಾತ್ಮನಿಗೇನು ಎಲ್ಲಾ ದೇಹಗಳ ಪ್ರಜ್ಞೆ ಇರ್ತದೆ. ಪರಮ ಪ್ರಜ್ಞೆಗೂ ವೈಯಕ್ತಿಕ ಪ್ರಜ್ಞೆಗೂ ಇದು ವ್ಯತ್ಯಾಸ. ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಜ್ಞಾನದ ಕಣ್ಣುಗಳಿಂದ ನಾವೀಗ 8ರಿಂದ 12ನೇ ಶ್ಲೋಕದಲ್ಲಿ ನೋಡಿದ್ವಿ. ಜ್ಞಾನ ಅಂದ್ರೇನು, 20 ಅಂಶಗಳು. ಸೊ ಜ್ಞಾನವನ್ನು ಅಲ್ಲಿ ಜ್ಞಾನದ ಕಣ್ಣುಗಳಿಂದ ಆತ್ಮನು ಪರಮಾತ್ಮನು ವಿಭಿನ್ನರು ಅಂತ ತಿಳಿಯುತ್ತೆ. ಅಂದ್ರೆ ನಾವು ಅಣು, ಪರಮಾತ್ಮ ವಿಭು ಅಂತ. ಮನುಷ್ಯನು ಒಬ್ಬ ಗುರುವನ್ನು ಸ್ವೀಕರಿಸಿದ್ರೆ ದೇಹ ಮತ್ತು ಆತ್ಮ ನಡುವಿನ ವ್ಯತ್ಯಾಸವನ್ನು ಕಾಣಲು ಕಲಿಯಬಹುದು. ಯಾಕಂದ್ರೆ ಗುರು ಹಲವಾರು ಉಪದೇಶಗಳಿಂದ ಏನ್ ಮಾಡ್ತಾನೆ, ತನ್ನ ಶಿಷ್ಯನಿಗೆ ಬದುಕಿನ ಐಹಿಕ ಪರಿಕಲ್ಪನೆಯಿಂದ ಬಿಡುಗಡೆ ಆಗೋದು ಹೇಗೆ ಅಂತ ತಿಳಿಸಿಕೊಡ್ತಾನೆ. ಈಗ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಹಾಗೆ ಅಂತ ಹೇಳುತ್ತದೆ. ಹಾಗಾಗಿ ನಾವು ಅಧಿಕೃತ ಆಚಾರ್ಯರು ಪ್ರಭುಪಾದರಿಂದ ಈಗ ಒಂದು ಭಗವದ್ಗೀತೆ ಯಥಾರೂಪ ಇದನ್ನು ತಿಳಿದುಕೊಳ್ಳುವುದರಿಂದ ಏನಾಗುತ್ತೆ, ನಮಗೆ ಹೇಗೆ ಭಕ್ತಿ ಸೇವೆಯನ್ನು ಮಾಡಿ ಭಗವಂತನ ಧಾಮಕ್ಕೆ ಹೋಗ್ಬೋದು ಅಂತ ತಿಳಿಯುತ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಅಧ್ಯಾಯದ ಸಾರಾಂಶ, ಅಧ್ಯಾಯ 13, ಅರ್ಜುನನ 6 ಪ್ರಶ್ನೆಗಳು. ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು. ಏತತ್ ವೇದಿತು ಮುಚ್ಚಾಮಿ, ಮುಖ್ಯ ಪದಗಳು. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನದ ವಿವರಣೆ 2ರಿಂದ 7ನೇ ಶ್ಲೋಕದಲ್ಲಿ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ 8ರಿಂದ 12ನೇ ಶ್ಲೋಕದಲ್ಲಿ. ಮಯಿ ಚಾನನ್ಯ ಯೋಗೇನ ಜ್ಞೇಯಂ, ಜ್ಞಾನದ ವಸ್ತು 13ರಿಂದ 19ನೇ ಶ್ಲೋಕ. ಸರ್ವತಃ ಪಾಣಿ ಪಾದಂ ತತ್, ಪ್ರಕೃತಿ ಪುರುಷ ಅವರ ಸಹಯೋಗ 20ರಿಂದ 26. ಕಾರಣಂ ಗುಣ ಸಾಂಗೋಸ್ಯ, ಜ್ಞಾನದ ದೃಷ್ಟಿ 27ರಿಂದ 35. ಕ್ಷೇತ್ರಜ್ಞ ಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ. ಸೊ ನಾವಿಲ್ಲಿ ಜ್ಞಾನ ಯೋಗ 13ರಿಂದ 18ನೇ ಅಧ್ಯಾಯದಲ್ಲಿ ನಾವು 13ನೇ ಅಧ್ಯಾಯವನ್ನು ನೋಡಿದ್ವಿ. ಹರೇ ಕೃಷ್ಣ.